ಉಲ್ಲಾಕಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಬಿ ವರ್ಸಸ್ ಆಟೋ ಮಾಲಕರ ತಂಡ ಮಾಡವು ಬಿ. 5ನೇ ಮ್ಯಾಚ್ ಆಯ್ನಾತ್ತು ಬೇಗವಲೆ. ಉಲ್ಲಾಲ್ತಿ ಫ್ರೆಂಡ್ಸ್ ಕ್ಲಬ್ ಮಾಲ್ತಾಡಿ ಬಿ ವರ್ಸಸ್ ಆಟೋ ಮಾಲಕರ ತಂಡ ಮಾಡವು ಬಿ. ಉಲ್ಲಾರಾ ಅಜಿತ್ ಉಲ್ಲಾಲ್ತಿ ಫ್ರೆಂಡ್ಸ್ ಕ್ಲಬ್ ವೇದಿಕೆ ದಂಚಿ ಬರೋ ಪಾಲ್ತಾಡಿ ಬಿ ದಾಗಲಿ 5 ಪ್ಲೇಯರ್ ಇತ್ತನಾಗಲೇ ಅಜಿತ್. ಓಕೆ ಆಟೋ ಮಾಲಕರ ತಂಡ ಮಾಡವು ಬಿ ದಾಗಲಿ 5 ಪ್ಲೇಯರ್ ಹಾ ಓಕೆ ರೆಡಿ. ಉಲ್ಲಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಬೀಲ ಆಟೋ ಮಾಲಕರ ತಂಡ ಮಾಡೋ ಅಜಿತ್ ಕೆಯ್ಯೂರು ಧರ್ಮಶ್ರೀ ಕಾಯರುಗುರಿ. ಮುಂದಿನ ಬಂದಾಟಕ್ಕಾಗಿ ರೆಡಿ ಆಗಿರಬೇಕು. ಧರ್ಮಶ್ರೀ ಕಾಯಗುರಿ ಪಾಲ್ತಾಡಿ ಒಣಸರಿಗೆ ಆಯ್ನಾತ ಬೇಗ ಬಲೆ ಒಣಸು ಮಲ್ತದೆ. ಹರೀಶ್ ಕೆಯ್ಯೂರು ಪವನ್ ತಿಂಗಳಾಡಿ ದಿವಾಕರ್ ಬಂಗೇರ ಬಲಿಯಾಲ ಕ್ಯಾಪ್ಟನ್ಸ್ ಎರಡೂ ತಂಡದ ಕಪ್ತಾನರು ಟಾಸ್ಗಾಗಿ ಬರಬೇಕು. ಉಳ್ಳಾಗಳು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ಮತ್ತು ಆಟೋ ಚಾಲಕ ಮಾಲಕರ ತಂಡ ಬಿ. ಇದರ ಮಧ್ಯೆ ಜಿದ್ದಾಜಿದ್ದಿನ ಪಂದ್ಯಾಟ ನಡೆದು ಬರಲಿದೆ. ಭವೀನ್ ಕೆಯ್ಯೂರು ಲೋಕೇಶ್ ಕೆಯ್ಯೂರು ಮತ್ತೆ ರಘುನಾಥ್ ರಾಯ್ ನಡುಕುಟ್ಟೆಯಲ್ ಕಿಟ್ಟನ್ ರೈ ನಡುಕುಟ್ಟೆಯಲ್ ಕ್ಯಾಪ್ಟನ್ ರೆಡಿಯಾ Tie the rope. Load. ಉಳ್ಳಾಗಲು ಫ್ರೆಂಡ್ಸ್ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಉಲ್ಲಾಕಲ್ ಫ್ರೆಂಡ್ಸ್ ಕ್ಲಬ್ ಬಿ ಪ್ರಥಮ ಸುತ್ತಿನ ಅರ್ಹತೆ ಪಡೆದಿರುತ್ತದೆ. ಕೆಯ್ಯೂರು ಆಟೋ ಮಾಲಕರ ಸಂಘದ ಎದುರು ಉಲ್ಲಾಕಲ್ ಫ್ರೆಂಡ್ಸ್ ಕ್ಲಬ್ ಬಿ ನಿತಿಲ್ ಶೆಟ್ಟಿ ಕೆಯ್ಯೂರು ಕಾಯರ್ಗುರಿ ಪಾಲ್ತಾಡ್ದಾಗಲ್ಲ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಬಿ ದೂರ ಜೋಕಲಿಗೆ ನೆಕ್ಸ್ಟ್ ಮ್ಯಾಚ್ ಅದು. ಮುಂದಿನ ಪಂದ್ಯಾಟಕ್ಕೆ ಕಾಯರುಗುರಿ ಪಾಲ್ತಾಡಿ ಹಾಗೂ ಉಲ್ಲಾಗ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಸಿ ತಂಡಗಳು ತಯಾರಾಗಿರಬೇಕು. ಈ ಮ್ಯಾಚ್ ಆಡು ಕ್ಯಾಪ್ಟನ್ಸ್ tie the rope.
వైపులే బుడార్చి బత్తలే గట్టి బత్తలే ವೈಪುಲೆ ಉಳ್ಳಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಬಿ ತಂಡ ಸಂಪೂರ್ಣ ಹಿಡಿತದಲ್ಲಿ ಹಗ್ಗವನ್ನು ಹಿಡಿದಿಟ್ಟುಕೊಂಡಿದೆ. ಲಾಸ್ಟ್ 1 minute full time. ಉಳ್ಳಾಗಲು ಫ್ರೆಂಡ್ಸ್ ಪಾಲ್ತಾಡು ಕಿಂಚಿತ್ತು ಹಗ್ಗವನ್ನು ಬಿಟ್ಟುಕೊಡುತ್ತಾ ಇಲ್ಲ. Last 1 minute. ಹಗ್ಗ ಬದಲಾವಣೆಯಲ್ಲಿ ಕಂಡು ಬರ್ತಾ ಇದೆ. ಆಟೋ ಚಾಲಕ ಮಾಲಕರ ಸಂಘ ಪಾಲ್ತಾಡು ಬಳಿ ವಾಲ್ತಾ ಇದೆ. ಬಳ್ಳಿ ಲಾಸ್ಟ್ 30 seconds. ಆಟೋ ಚಾಲಕ ಮಾಲಕರ ಸಂಘ ಪಾಲ್ತಾಡು ಬಳಿಯಲ್ಲಿ ಹಗ್ಗ. Center line. ನಿರ್ಣಾಯಕರ ನಿರ್ಣಯವೇ ಅಂತಿಮವಾಗಿರುತ್ತದೆ. ಇನ್ನೊಂದು ಸುತ್ತಿನ ಅವಕಾಶ ತಮಗಿದೆ. ಆದರೆ ಯಾವುದೇ ಅಂಕಣ ಬದಲಾವಣೆಗೆ ಅವಕಾಶವಿಲ್ಲ. ತಮ್ಮ ಅಂಕಣದಲ್ಲೇ ತಾವುಗಳು ಹಗ್ಗವನ್ನು ಎಳೆದು ತಮ್ಮ ಪಾಲಾಗಿಸಿಕೊಳ್ಳಬೇಕು.
ಎರಡೂ ತಂಡಗಳಿಗೆ ಇನ್ನೊಂದು ಆಟದ ಅವಕಾಶವಿದೆ. ಒಂದು ವೇಳೆ ಮಧ್ಯಭಾಗದಲ್ಲಿ ಹಗ್ಗ ನಿಂತಲ್ಲಿ ಮೊದಲ ಬಾರಿ ಯಾರು ಹಗ್ಗವನ್ನು ಎಳೆದಿಟ್ಟುಕೊಂಡಿರುತ್ತಾರೋ ಅವರೇ ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಮತ್ತೊಮ್ಮೆ ಪಂದ್ಯವನ್ನು ನೀಡಲಾಗುವುದಿಲ್ಲ. ತಮಗೆ ಯಾವುದೇ ರೀತಿಯ ಅಂಕ ಬದಲಾವಣೆ ಇಲ್ಲ. ಆಟೋ ಚಾಲಕ ಮಾಲಕರ ತಂಡ ಈ ಪಂದ್ಯದಲ್ಲಿ ಹಗ್ಗವನ್ನು ಎಳೆದಿಟ್ಟುಕೊಂಡದ್ದೇ ಆದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಯಾವುದೇ ಪ್ರೇಕ್ಷಕರು ನಿಂತು ನೋಡುವಂತಿಲ್ಲ, ಕೂತು ನೋಡಬೇಕು. ಕ್ಯಾಪ್ಟನ್ಸ್, ಟೋಟಲ್ 2 minutes ಫಾರ್ ಫುಲ್ ಟೈಮ್. ಕೇವಲ 2 ನಿಮಿಷದ ಕಾಲಾವಕಾಶವನ್ನು ನಿಮಗೆ ನೀಡಲಾಗುತ್ತದೆ. ಒಂದು ವೇಳೆ ಆಟೋ ಚಾಲಕ ಮಾಲಕರ ಸಂಘ ಪಾಲ್ತಾಡು ಹಗ್ಗವನ್ನು ಎಳೆದು ತಮ್ಮತ್ತ ಇಟ್ಟುಕೊಂಡರೆ ಇನ್ನೊಂದು ಅವಕಾಶವಿರುತ್ತದೆ ಪಂದ್ಯಾಕೂಟಕ್ಕೆ. ಒಂದು ವೇಳೆ ಟೈ ಆದಲ್ಲಿ ಈ ಪಂದ್ಯಾಕೂಟ ಟೈ ಆದಲ್ಲಿ ಉಳ್ಳಾಗ್ಲು ಫ್ರೆಂಡ್ಸ್ ಪಾಲ್ತಾಡು ಸಂಪೂರ್ಣ ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಒಬ್ಬ ಆಟಗಾರನ ಬದಲಾವಣೆಗೆ ಅವಕಾಶವಿದೆ. ಮಾಂತೇರೆಗ್ಲ ವನಸದ ವ್ಯವಸ್ಥೆ ಉಂಡು, ವನಸ್ಮಂತ ನೋಡು ಮಾಂತೇರ್ಲ. ಈ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ರುಚಿಕರವಾದ ಭೋಜನವನ್ನು ತಯಾರು ಮಾಡಿರುತ್ತಾರೆ. ಊಟ ಮಾಡದೇ ಇರುವ ಕ್ರೀಡಾಭಿಮಾನಿಗಳು, ಪ್ರೇಕ್ಷಕರು, ಕ್ರೀಡಾಪಟುಗಳು ಯಾರಾದರೂ ಊಟ ಮಾಡಲು ಬಾಕಿದ್ದಲ್ಲಿ ಕ್ಯಾಪ್ಟನ್ಸ್ ಟೈ ದ ರೋಪ್, ಟೈ ದ ರೋಪ್, ಟೈ ದ ರೋಪ್. ಇದು ಪಂದ್ಯಾಕೂಟ, ಚಿತ್ತಾಜಿದ್ದಿನ ಪಂದ್ಯಾಕೂಟ ಕಂಡು ಬರ್ತಾ ಇದೆ. ಉಳ್ಳಾಗ್ಲು ಫ್ರೆಂಡ್ಸ್ ಪಾಲ್ತಾಡು ಉಳ್ಳಾಗ್ಲು ಫ್ರೆಂಡ್ಸ್ ಪಾಲ್ತಾಡು ವಿಜಯಶಾಲಿ ಆಗ್ತಾ ಇದೆ. ಭರ್ಜರಿ ವಿಜಯಶಾಲಿ, ಭರ್ಜರಿಯಾಗಿ ಆಟ ಆಡಿದ್ದಾರೆ. ಮುಂದಿನ ಪಂದ್ಯಾಟಕ್ಕೆ ಉಳ್ಳಾಗ್ಲು ಫ್ರೆಂಡ್ಸ್ ಪಾಲ್ತಾಡು ಸಿ ತಂಡ ತಯಾರಾಗಿರಬೇಕು. ದಯವಿಟ್ಟು ಆದಷ್ಟು ಬೇಗ. ಉಳ್ಳಾಗ್ಲು ಫ್ರೆಂಡ್ಸ್ ಪಾಲ್ತಾಡು ಸಿ ವಿರುದ್ಧವಾಗಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕಿಯೂರು ಬಿ ತಂಡ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ವಾಲಿಬಾಲ್ ಆಟಗಾರರಲ್ಲಿ ವಿನಂತಿ. ಪ್ರಥಮ ಪಂದ್ಯ ಫ್ರೆಂಡ್ಸ್ ಕಾಣಿಯೂರು ವಾಲಿ ಫ್ರೆಂಡ್ಸ್ ಪಟ್ಟೆ. ದಯವಿಟ್ಟು ಅಂಕಣಕ್ಕೆ ಬನ್ನಿ. ಫ್ರೆಂಡ್ಸ್ ಕಾಣಿಯೂರು ಬಿ ವರ್ಸಸ್ ವಾಲಿ ಫ್ರೆಂಡ್ಸ್ ಪಟ್ಟೆ. ಉಳ್ಳಾಕುಲು ಪ್ರಿನ್ಸ್ ಕ್ಲಬ್ ಪಾಲ್ತಾಡಿ ಸಿ ವರ್ಸಸ್ ಶ್ರೀ ದುರ್ಗಾ ಕೆಯೂರು ಬಿ. ಆದಷ್ಟು ಬೇಗ
ಹಗ್ಗ ಜಗ್ಗಾಟಕ್ಕಾಗಿ ವಾಲಿಬಾಲಿಗೆ. ಅಂಕಣಕ್ಕೆ ತೆರಳುವುದು. ಹುಲ್ಲಾಕಲು ಫ್ರೆಂಡ್ಸ್ ಪಾಲ್ತಾಡಿಸಿ ಕೈ ಎತ್ತಿ ಇದ್ದಲ್ಲಿ ಟೀಮ್ ಇದ್ದಲ್ಲಿ ಕೈ ಎತ್ತಿ. ಓಕೆ, ಫ್ರೆಂಡ್ಸ್ ಕಾಣಿಯೂರು ಶ್ರೀದುರ್ಗ ಕೆಯೂರು ಬಿ ಇದ್ದಲ್ಲಿ ಟೀಮ್ ಮೆಂಬರ್ಸ್ ಕೈ ಎತ್ತಬೇಕಾಗಿ ವಿನಂತಿ. ಟೀಮ್ ಇದ್ದಲ್ಲಿ ಟೀಮ್ ಮೆಂಬರ್ಸ್ ಕೈ ಎತ್ತಬೇಕಾಗಿ ವಿನಂತಿ. ಓಕೆ, ಆರ್ ಯು ರೆಡಿ? ಫ್ರೆಂಡ್ಸ್ ಕಾಣಿಯೂರು ವಾಲಿ ಫ್ರೆಂಡ್ಸ್ ಬಟ್ಟೆ ಅಂಕಣಕ್ಕೆ ಬನ್ನಿ, ವಾಲಿಬಾಲ್ ಅಂಕಣಕ್ಕೆ. ಶ್ರೀದುರ್ಗ ಫ್ರೆಂಡ್ಸ್ ಕೆಯೂರು ತಮ್ಮ ಇರುವಿಕೆಯನ್ನು ಖಚಿತಪಡಿಸಿಕೊಂಡಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ಕಾಣಿಯೂರು ತಂಡ ಇದೆಯಾ? ಕಾಣಿಯೂರು ತಂಡ ಇದೆಯಾ ತಿಳಿಸಿ. ಪಟ್ಟೆ ತಂಡ ಇದೆಯಾ? ನಮ್ಮ ಇರುವಿಕೆಯನ್ನು ತಿಳಿಸಿ. ಪಟ್ಟೆಯವರು ಪಟ್ಟೆ ಬಿ ಯಲ್ಲಿ ಫ್ರೆಂಡ್ಸ್ ಕಾಣಿಯೂರಾ ಪಟ್ಟೆಯ ಕಾಣಿಯೂರು ಪಟ್ಟೆಯಲ್ಲಿ ಪಟ್ಟೆ. ಹುಲ್ಲಾಕಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಸಿ ವರ್ಸಸ್ ಶ್ರೀದುರ್ಗ ಕೆಯೂರು ಬಿ. ಕೆಯೂರು ಬಿ ಟೀಮ್ ಅಲ್ಲ ಇದು? ಕೆಯೂರು ಬಿ ಅಲ್ಲ? ಎಸ್, ಓಕೆ. ಕಾಣಿಯೂರು ಅವರು ಇಲ್ಲಿ ಕಾಣಿಯೂರು ಪಟ್ಟೆಯಲ್ಲಿ ಪಟ್ಟೆ ಕ್ಯಾಪ್ಟನ್ಸ್ ರೊಟ್ಟೆ ಬಂದು ಜನ ಪಟ್ಟೆ ಪಟ್ಟೆ ಉಳ್ಳಾಕುಳು ಫ್ರೆಂಡ್ಸ್ ಪಾಲ್ತಾಡು ಸಿ ತಂಡದ ಎದುರಾಗಿ ಶ್ರೀದುರ್ಗ ಫ್ರೆಂಡ್ಸ್ ಕೆಯೂರು ಬಿ. ಚಿದ್ದಾಚಿದ್ದಿನ ಪಂದ್ಯಾಟ ಮೂಡಿ ಬರಲಿದೆ. ಕ್ಯಾಪ್ಟನ್ಸ್ ಟೈಟ್ ದ ರೋಪ್. ಅನ್ನ ಒಂಚೂರು ಬಲ್ಲು ಬೋರ್ಡ್ಗೆ ಚೂರು ಬಿಡ್ದು ಕೊರ್ಲಿ ಅನ್ನ, ಚೂರು ಬಿಡ್ದು ಕೊರ್ಲಿ. ಪಿರೋದ ಕಂಬಾಗ್ ಮೀನಿ ಕಟ್ಟ ಮಾಡೋ ಚಲ್ಲು. Captains, tight the rope. The game begin. Tight the rope. Tight the rope. Tight the rope. ಹೈ ವೋಲ್ಟೇಜ್ ಮ್ಯಾಚ್ ಕಂಡು ಬರ್ತಾ ಇದೆ. ಶ್ರೀ ಉಲ್ಲಾಗ್ಲು ಫ್ರೆಂಡ್ಸ್ ಪಾಲ್ತಾಡ್ ಸಿ ವಿರುದ್ಧವಾಗಿ. ನಾಲ್ಕು ಇಂಚಿನಷ್ಟು ಬಳ್ಳಿ ಶ್ರೀ ಉಲ್ಲಾಕುಲು ಪಾಲ್ತಾಡು ತಂಡದಲ್ಲಿದ್ದರೆ ಉತ್ತಮ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಕೆಯೂರು. ಲಾಸ್ಟ್ 1 minute ಫಾರ್ ಫುಲ್ ಟೈಮ್.
ಹಗ್ಗ ಪಾಲ್ತಾಡು ಕಡೆಯಲ್ಲಿ ತಟಸ್ಥವಾಗಿ ನಿಂತಿದೆ. ಕಿಂಚಿತ್ತು ಬಳ್ಳಿಯನ್ನು ಬಿಟ್ಟುಕೊಡ್ತಾ ಇಲ್ಲ ಪಾಲ್ತಾಡು. ಲಾಸ್ಟ್ 30 ಸೆಕೆಂಡ್ಸ್. Ten, 9, 8, 7, 6, 5, 4, 3, 2, 1. ಉಳ್ಳಾಗ್ಲು ಫ್ರೆಂಡ್ಸ್ ಪಾಲ್ತಾಡ್ ಸಿ ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿರುತ್ತದೆ. ಸಾರಿ, ಮೊದಲ ಸುತ್ತಿನಲ್ಲಿ ನೆಕ್ಸ್ಟ್ ಮ್ಯಾಚ್ಗಾಗಿ ಸೆಮಿಫೈನಲ್ ಉಳ್ಳಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ವರ್ಸಸ್ ಉಳ್ಳಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ. ನೆಕ್ಸ್ಟ್ ಮ್ಯಾಚ್ ಸೆಮಿಫೈನಲ್ ಉಳ್ಳಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ವರ್ಸಸ್ ಉಳ್ಳಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ. ಥ್ರೋಬಾಲ್ ಸೆಮಿಫೈನಲ್ ಮ್ಯಾಚ್ ಥ್ರೋಬಾಲ್ ತಂಡದ ವಿಜೇತ ತಂಡಲು ಹೊರಡೋದಕ್ಕೆ ನೊಂದಿಲ್ಲ ವೇದಿಕೆಗೆ. ವಿಜೇತ ತಂಡಲು ಪುರುಷರ ಥ್ರೋಬಾಲ್ ವಾಲಿಬಾಲ್ ಪಂದ್ಯಾಟಕ್ಕೆ ಎರಡೂ ತಂಡಗಳು ಸಜ್ಜಾಗಿದ್ದಾವೆ ಎಂದು ಭಾವಿಸುತ್ತೇವೆ. ತಮ್ಮ ಇರುವಿಕೆಯನ್ನು ಕೈ ಮೇಲೆ ಎತ್ತಿ ದಯವಿಟ್ಟು ತೋರ್ಪಡಿಸಿಕೊಳ್ಳಿ. ವಿಜೇತ ಥ್ರೋಬಾಲ್ ವಾಲಿ ಫ್ರೆಂಡ್ಸ್ ಪಠ್ಯ ಎದುರಾಳಿ ತಂಡವಾಗಿ ಕ್ಯಾಪ್ಟನ್ಸ್ ಟೈಟ್ ರೋಪ್. ಪುರುಷರ ಥ್ರೋಬಾಲ್ ದ್ವಿತೀಯ ತಂಡ. ದಯವಿಟ್ಟು ಆಟಗಾರರು ಸಹಕರಿಸಬೇಕು. ಇನ್ನೂ ಹಲವಾರು ಪಂದ್ಯಗಳು ನಡೆಯಬೇಕಾಗಿದೆ ಈ ಗದ್ದೆಯಲ್ಲಿ. ಥ್ರೋಬಾಲ್ ಸೆಕೆಂಡ್. Captains, pick up the rope. Captains, pick up the rope, pick up the rope. ಹಗ್ಗ ಜಗ್ಗಾಟದ ಸ್ಪರ್ಧೆ ನಡೀತಾ ಇದೆ. ಮರಗೆರಂಗಿನ ದೈ ನೆಡುವ ಸ್ಪರ್ಧೆ ಅಲ್ಲ ಅಂತ ಎದುರಾಳಿ ತಂಡದ ಆಟಗಾರರು ಹೇಳ್ತಾ ಇದ್ದಾರೆ. ಕ್ಯಾಪ್ಟನ್ಸ್ ಪಿಕ್ ಅಪ್ ದ ರೋಪ್. ಕ್ಯಾಪ್ಟನ್ಸ್ ಗೆಟ್ ರೆಡಿ. Tight the rope, tight the rope, tight the rope. Captains, load, load, load.
ಶ್ರೀ ದುರ್ಗಾ ಕಿಯೂರು ಅಂದಾಜು 3 ಇಂಚಿನಷ್ಟು ಬಳ್ಳಿಯನ್ನು ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ತನ್ನ ಬಿಗಿ ಗಟ್ಟಿಯಾಗಿ ಹಿಡಿದುಕೊಂಡಿದೆ. ಶ್ರೀ ದುರ್ಗಾ ಕಿಯೂರು ಉತ್ತಮ ಪೈಪೋಟಿಯನ್ನು ನೀಡ್ತಾ ಇದೆ. ಆದರೆ 4 ಇಂಚಿನಷ್ಟು ಬಳ್ಳಿಯನ್ನು ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ತನ್ನತ್ತ ಸೆಳೆದಿಟ್ಟುಕೊಂಡಿರುತ್ತದೆ. ಲಾಸ್ಟ್ 1 ಮಿನಿಟ್ ಫುಲ್ ಟೈಮ್ ಕ್ಯಾಪ್ಟನ್ಸ್. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ಹಗ್ಗವನ್ನು ತನ್ನತ್ತ 4 ಇಂಚಿನಷ್ಟು ಎಳೆದಿಟ್ಟುಕೊಂಡು ತಟಸ್ಥವಾಗಿ ನಿಂತಿರುತ್ತದೆ. ಶ್ರೀ ದುರ್ಗಾ ಕಿಯೂರು ಬಿ ತಂಡವು ಜಿದ್ದಾಜಿದ್ದಿನ ಸೆಣಸಾಟವನ್ನು ತೋರಿಸ್ತಾ ಇದೆ. ಲಾಸ್ಟ್ 30 ಸೆಕೆಂಡ್ಸ್ ಕ್ಯಾಪ್ಟನ್ಸ್. ಶ್ರೀ ದುರ್ಗಾ ಕಿಯೂರು ತಂಡವು 4 ರಿಂದ 5 ಇಂಚಿನಷ್ಟು ಬಳ್ಳಿಯನ್ನು ತಮ್ಮತ್ತ ಸೆಳೆಯಬೇಕಾಗಿದೆ. 10, 9, 8, 7, 6, 5, 4, 3, 2, 1. Timer. ಶ್ರೀ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ವಿಜಯಶಾಲಿಯಾಗಿರುತ್ತದೆ. ಸೆಮಿಫೈನಲ್ಗಾಗಿ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ವರ್ಸಸ್ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ. ಗೆಟ್ ರೆಡಿ ಸೆಮಿಫೈನಲ್ ಮ್ಯಾಚ್ಗಾಗಿ. ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ಮತ್ತು ಎ ತಂಡಗಳು ಸೆಣಸಾಡಲಿದೆ. ಅಣ್ಣ ತಮ್ಮಂದಿರ ಕಾಳಗ ಕಂಡು ಬರ್ತಾ ಇದೆ. ಇಲ್ಲಿ ಯಾರು ಯಾರಿಗೆ ಬಿಟ್ಟು ಕೊಡುತ್ತಾರೋ ಕಾದು ನೋಡಬೇಕಾಗಿದೆ. ಫೈನಲ್ ಲಗ್ಗೆಯನ್ನು ಯಾರು ಯಾರಿಗೆ ಬಿಟ್ಟು ಕೊಡುತ್ತಾರೋ ಕಾದು ನೋಡಬೇಕಾಗಿದೆ. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ತಂಡ ಹಾಗೂ ಎ ತಂಡದ ಮಧ್ಯೆ ಪಂದ್ಯಾಟ ನಡೆಯುವ ಕಾರಣ ಒಂದೇ ಸುತ್ತಿನ ಪಂದ್ಯಾಟ ಸಾಕು ಎಂದು ಅಣ್ಣ ತಮ್ಮಂದಿರು ಒಪ್ಪಿಕೊಂಡಿರುತ್ತಾರೆ. ಆಟೋ ಚಾಲಕ ಮಾಲಕರ ಸಂಘ ಮಾಡವು ಎ ಮತ್ತು ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ಸೆಕೆಂಡ್ ಸೆಮಿಫೈನಲ್ಗೆ ತಯಾರಾಗಿರಬೇಕು. ಒಂಜಿ ಚೂರು ಗಟ್ಟಿ ಪತ್ತಲನ್ನ ಬಲ್ಲದ ಬುಲಿದಾದಂದು ಗೊತ್ತಾವಡು ಬೊಸ ಜವನೆರೆಗೆ. Both captains pick up the rope. ಪತ್ತಲೆ ಚೂರು ಬಲ ದೋಜಲೆ. Captains type the rope.
ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ವಿರುದ್ಧ ಸವಣೂರು ಗ್ರಾಮ ಉಲ್ಲಾಕ್ಲು ಪಂಚಾಯತ್ ಫ್ರೆಂಡ್ಸ್ ತಂಡ ಎ. ಸತೀಶ್ ಅಂಗಡಿ ಮೂಲೆ Captains, ಸವಣೂರು tie the ಗ್ರಾಮ rope, tie the ಪಂಚಾಯತ್ rope, tie the rope. ಅವರ ವೇದಿಕೆ ಹೊರಡು. The game ಸತೀಶ್ begin ಅಂಗಡಿ 3, 2, 1. ಸತೀಶ್ ಅಂಗಡಿ ಮೂಲೆ Captains, please support. ಅಣ್ಣ ತಮ್ಮಂದಿರ ಕಾಳಗದಲ್ಲಿ ಸಮಯ ವ್ಯರ್ಥವನ್ನು ಮಾಡಬೇಡಿ ಆಟಗಾರರೇ, ದಯವಿಟ್ಟು ಸ್ಪಂದಿಸಿ. Captains, tie the rope. Tie the rope. Load. Yes! ಉಲ್ಲಾಗ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ವಿರುದ್ಧವಾಗಿ ಉಲ್ಲಾಗ್ಲು ಫ್ರೆಂಡ್ಸ್ ಎ ತಂಡಗಳು. ಅನ್ನ ಬಲ್ಲು ಒಂಚೂರು ಗಟ್ಟಿ ಬಾತೊಲ್ಲೆ ಕೈ ಒಂಚೂರು ಪುಲಿ ಬರಡೆ ಬೆರಿ ಒಂಚೂರು ಬಗ್ಗದು ಬೆರಿ ಬೇರೆ ಒಂಚು ಚೂರು ಲಕ್ಕಡೆ ಬಲ್ಲದ ಬಲ ದಾದ ಅನ್ನುವ ಸಜವನೆರಿಗೆ ಗೊತ್ತಾವಡೆ. ಒಂದೇ ಸೆಟ್ಟಿನ ಪಂದ್ಯ ಆಗುವುದರಿಂದ Captains, last 1 minute full time. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ ತಂಡದತ್ತ 4 ಇಂಚಿನಷ್ಟು ಬಳ್ಳಿ ಇರುತ್ತದೆ. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಬಿ ತಂಡದ ಆಟಗಾರರು ಇನ್ನಷ್ಟು ಬಿಗಿಯಾಗಿ ಹಗ್ಗವನ್ನು ಹಿಡಿದು ಎಳೆಯಬೇಕಾಗಿದೆ. ಕೊಂಚ ಮಟ್ಟದ ಬಳ್ಳಿ ಬದಲಾವಣೆ ಬರ್ತಾ ಇದೆ. 4 ಇಂಚಿನಿಂದ 3 ಇಂಚಿನತ್ತ ಸಾಗ್ತಾ ಇದೆ. Captains, last 30 seconds. Captains, last 20 seconds left. 10, 9, 8, 7, 6, 5. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ದಯವಿಟ್ಟು ಆಟೋ ಮಾಲಕರ ಸಂಘ ಮಾಡಾವು ಮತ್ತು ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಸಿ ತಂಡದ ಆಟಗಾರರು ಅಂಕಣವನ್ನು ಪ್ರವೇಶಿಸಬೇಕು. ಆಟೋ ಮಾಲಕರ ತಂಡ ಮಾಡ ಕ್ಲಬ್ ಪಾಲ್ತಾಡು ಸಿ ತಂಡದ ಎರಡೂ ತಂಡದ ಆಟಗಾರರ ಒಪ್ಪಂದದ ಮೇರೆಗೆ ಒಂದೇ ಸುತ್ತಿನ ಪಂದ್ಯವನ್ನು ನಡೆಸಲಾಗುತ್ತದೆ.
ಎರಡೂ ತಂಡದ ಆಟಗಾರರು ಒಪ್ಪಿಕೊಂಡಿರುತ್ತಾರೆ ಒಂದೇ ಸುತ್ತಿನ ಪಂದ್ಯಾಟಕ್ಕೆ. ಒಂದೇ ಸುತ್ತದ ಪಂದ್ಯಾಟ ಆದಿಪು ಅವರ 2 ನಿಮಿಷ ಯಾವ 3 ನಿಮಿಷ ಬೋಡ. ಪಲ್ಲದ ಪಂದ್ಯಾಟಡೆ ಜೋಕುಲು ಜೋಕುಲು ಪಂದು ಏರ್ಲ ಕೀಲಾದ್ ಭಾವಿಸೋಚಿ ವಿಷ್ಣು ಬಳಗ ಅಡ್ಕ ಪಂಪಿನ ಒಂಜಿ ಶ್ರೇಷ್ಠ ತಂಡ ಉಂಡು. ಓಕೆ 1 ಮಿನಿಟ್ ಫುಲ್ ಟೈಮ್ ನ 2 ಸೆಟ್ಟಿನ ಆಟವನ್ನು ನಡೆಸಬೇಕಾಗಿ ಎಂದು ನಿರ್ಣಾಯಕರು ನಿರ್ಣಯವನ್ನು ತಿಳಿಸಿರುತ್ತಾರೆ. ದಯವಿಟ್ಟು ಆಟಗಾರರು ಸಹಕರಿಸಿ. ಅಣ್ಣ ಬಲ್ಲು ಚೂರು ಬುಡ್ದು ಕೊರ್ಲಿ. ಒಂದು ನಿಮಿಷದ 2 ಸುತ್ತಿನ ಪಂದ್ಯಾಟ ನಡೆಯಲಿದೆ. ಸೆಮಿಫೈನಲ್ ಪಂದ್ಯಾಕೂಟ. ಆಟೋ ಮಾಲಕರ ತಂಡ ಮಾಡವು ಎ ವಿರುದ್ಧವಾಗಿ ಉಲ್ಲಾಕುಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ. ಫೈನಲ್ಗೆ ಲಗ್ಗೆ ಇಡುವ ತಂಡ ಯಾವುದಾಗಿರಬಹುದು? ಆಟೋ ಚಾಲಕ ಮಾಲಕರ ಸಂಘದ 2 ಟೀಮ್ ದಾಗ್ಲೆಗ್ಲ ಬಲ್ಲು ಯಾವ ನೆನ್ನಿದ ಕೂಡ ಬಲ್ಲು ಬುಡ್ಲೆ ಎಂದು ಕೇನೊಚ್ಚಿ Captains, tight the rope. Captains, tight the rope. Load. Yes. ಎರಡನೇ ಸೆಮಿಫೈನಲ್ ಪಂದ್ಯಾಕೂಟ. ಆಟೋ ಚಾಲಕ ಮಾಲಕರ ಸಂಘ ಮಾಜಾವು ಎ ವಿರುದ್ಧವಾಗಿ ಉಲ್ಲಾಕುಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ವಿರುದ್ಧವಾಗಿ ನಡೆದು ಬರ್ತಾ ಇದ್ರೆ ಜಿದ್ದಾಜಿದ್ದಿನ ಪಂದ್ಯಾಕೂಟ. ಉಲ್ಲಾಕ್ಲು ಫ್ರೆಂಡ್ಸ್ ಪಾಲ್ತಾಡು ಸಿ ತಂಡವು 4 ಇಂಚಿನಷ್ಟು ಬಳ್ಳಿಯನ್ನು ತಮ್ಮತ್ತ ಸೆಳೆದಿಟ್ಟುಕೊಂಡಿರುತ್ತದೆ. ಲಾಸ್ಟ್ 30 ಸೆಕೆಂಡ್ಸ್ ಫುಲ್ ಟೈಮ್. ಒಂದೇ ನಿಮಿಷದ ಮೊದಲ ಸುತ್ತಿನ ಪಂದ್ಯಾಟವಾಗಿರುವುದರಿಂದ ಲಾಸ್ಟ್ 20 ಸೆಕೆಂಡ್ಸ್. ಮಯೂರ ರಾಜೇಶ್ ಅವರ ವೇದಿಕೆ ತಡೆಬರಡು. ಮಯೂರ ರಾಜೇಶ್ ಅವರ ವೇದಿಕೆ ತಂಚಿಬರಡು. 9, 8, 7, 6, 5, 4, 3, 2, 1 ಟೈಮ್. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ಫೈನಲ್ಗೆ ಲಗ್ಗೆ ಇಟ್ಟಿರುತ್ತದೆ. ಸಾರಿ ನಿಜವಾಗಿಯೂ ಆಟೋ ಚಾಲಕ ಮಾಲಕರ ಸಂಘ ಮಾಡವು ತಂಡದ ಆಟಗಾರರ ಒಂದು ಉತ್ಸಾಹವನ್ನು ನಿಜವಾಗಿಯೂ ಮೆಚ್ಚಲೇಬೇಕು. ಕಿಂಚಿತ್ತು ಸ್ವಲ್ಪ ಮಟ್ಟಿನ ಪ್ರಾಕ್ಟೀಸ್ ಆದರೂ ನಮಗೆ ಸಿಗುತ್ತದೆ, ಬಳ್ಳಿಯನ್ನು ಹಿಡಿದಿಟ್ಟುಕೊಳ್ಳೋಣ ಎಂಬ ಭಾವನೆ ತಮ್ಮಲ್ಲಿದೆ. ನಿಜವಾಗಿಯೂ ನಾವು ನಿಮಗೆ ಚಿರಋಣಿಯಾಗಿರುತ್ತೇವೆ ಆಟಗಾರರೇ. ಮೊದಲ ಸುತ್ತಿನಲ್ಲಿ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ತಮ್ಮತ್ತ ಬಳ್ಳಿಯನ್ನು ಸೆಳೆದುಕೊಂಡಿದ್ದು ಎರಡನೇ ಸುತ್ತಿನ 1 ನಿಮಿಷದ ಕಾಲಾವಕಾಶದಲ್ಲಿ ಯಾರು ಹಗ್ಗವನ್ನು ಎಳೆದಿಟ್ಟುಕೊಂಡಿರುತ್ತಾರೋ ಅವರು ಫೈನಲ್ ಲಗ್ಗೆಯನ್ನು
ಪ್ರವೇಶಿಸಲಿದ್ದಾರೆ. ಪಂದ್ಯಾಕೂಟ ಟೈಯಾದಲ್ಲಿ ಟಾಸ್ ಮುಖಾಂತರ 1 ನಿಮಿಷದ ಪಂದ್ಯಾಕೂಟವನ್ನು ನಡೆಸಲಾಗುತ್ತದೆ. ಆಟಗಾರರೇ, captains tied the rope. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ವಿರುದ್ಧವಾಗಿ ಆಟೋ ಚಾಲಕ ಮಾಲಕರ ಸಂಘ ಮಾಡಾವು ತಂಡದ 2ನೇ ಸುತ್ತಿನ ಪಂದ್ಯಾಟಕ್ಕೆ Captains, Kaipi Bandler Mundane, Kaiple. Captains, tie the rope. Captains, load. Just. ಸಂಪೂರ್ಣವಾಗಿ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ಹಗ್ಗವನ್ನು ಎಳೆದಿಟ್ಟುಕೊಂಡಿರುತ್ತದೆ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ಫೈನಲ್ಗೆ ಲಗ್ಗೆಯಿಟ್ಟಿರುತ್ತದೆ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ ವಿರುದ್ಧವಾಗಿ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡಗಳು ಫೈನಲ್ನಲ್ಲಿ ಜಿದ್ದಾಜಿದ್ದಿನ ಹೋರಾಟವನ್ನು ನಡೆಸಬೇಕಾಗಿರುತ್ತದೆ. ಫೈನಲ್ ಮ್ಯಾಚ್ಗೋಸ್ಕರ ಫೈನಲ್ ಕಾಲ್ ನೀಡ್ತಾ ಇದ್ದೇವೆ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ವಿರುದ್ಧವಾಗಿ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ. ಕ್ಯಾಪ್ಟನ್ಸ್ ಟೈಟ್ ದ ರೋಪ್. Captains, ಫೈನಲ್ ಪಂದ್ಯಾಕೂಟವಾಗಿರುವುದರಿಂದ 3 ಮಿನಿಟ್ಸ್ ಫುಲ್ ಟೈಮ್ ನೀಡಲಾಗಿರುತ್ತದೆ ನಮಗೆ. ಫೈನಲ್ ಅನ್ನಮಿಗೆನ ಕಾಳಗ ಆಯ್ನೇರ್ತ ಅವರ ಏತು ಜನ ಬೋಡನಲ ಬಲ್ಲು ಕೈ ಪಾಡುಲಿ. Captains tight the rope.
ರೆಫ್ರಿ ನಾಕ್ಲಿಗೆ ವಿಸಿಲ್ ಪಾಡ್ದು ಕೆಪ್ಪಟೆ ಬಾತು ತುಂಡಿಗೆ ಇದು ಅದು ಬೇಗ ಬಲ್ಲು ಬತ್ತಲ್ಲ ಅನ್ನ ವಾಲಿಬಾಲ್ ಪಂದ್ಯಾಟಕ್ಕೆ ಎರಡೂ ತಂಡಗಳು ಸಜ್ಜಾಗಿದೆ ಎಂದು ಭಾವಿಸುತ್ತೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಾಲಿಬಾಲ್ ಪಂದ್ಯಾಕೂಟ ನಡೆದು ಬರಲಿದೆ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ವಿರುದ್ಧವಾಗಿ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ ತಂಡಗಳು ಕಂಡು ಬರ್ತಾ ಇದ್ದಾರೆ. ಒಂದು ತಂಡದಲ್ಲಿ ತಂದೆ ಆಟ ಆಡ್ತಾ ಇದ್ರೆ ಇನ್ನೊಂದು ಬದಿಯಲ್ಲಿ ನಾ ಬಿಡಲಾರೆ ಎಂದು ತಮ್ಮ ಸುಪುತ್ರರು ವಲ್ಲಿಯನ್ನು ಹಿಡಿದಿರುತ್ತಾರೆ. ಅಣ್ಣ ಬಲ್ಲು ಬಿಡೋಡಿಗೆ ಬಲ್ಲದಾಯ ಪತ್ತದೀವ್ ಅಂದಾರಿ. ಹಲೋ ಕುಣಿತ ಭಜನೆ ಬತ್ತನ ತಂಡದಾಗಲು ಬಾಂತರೆಗಳ ವನಸ್ಥ ವ್ಯವಸ್ಥೆಯನ್ನು ತಿರ್ತಿಲ್ಲ ಪೂರ ವನಸ್ ಸ್ವೀಕಾರವಂತ ಬೋಡು ಬತ್ತಿನ ಮಾಂತ ಬಿನ್ನೇರ್ಲ ಜೋಕಲ್ಲ ಮಾಂತ ವನಸ್ಮಂತ ಬೋಡು ಸಂಘಟಕರನ ಪಂಡದು ಬಂತೇರು ವನಸ್ಮಂತ ಬೋಲೆ ಏರ್ಲ ವನಸ್ಮಂತ ಬಂತ ಬೋರ್ಚಿ Yes, captains, tight the rope. Lord. Yes, come on. This is the final match. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ವಿರುದ್ಧವಾಗಿ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ. ಒಂದು ತಂಡದಲ್ಲಿ ತಂದೆ, ಇನ್ನೊಂದು ತಂಡದಲ್ಲಿ ಮಗ. ಯಾರ ಕಡೆಗೆ ಬಲ್ಲೊಂಚುಂಡು ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡದ ಹತ್ರ 1 ಇಂಚಿನಷ್ಟು ಹಗ್ಗ ಇಲ್ಲ. ಸಮ ಬಲ ಇಂಚನೆ ಹೋಯ್ತೊಂದು ಇತ್ತರ ನಾಂಡ ತೂಪಿನಾಗ್ಲಿಕ್ಕೆ ಭಾರಿ ಖುಷಿ ಆಪುನು. ಅದಕ್ಕೆ 4 ನಿಮಿಷ ಒಯ್ಪಕನ. ಒಂದು ಕಡೆ ತಂದೆ ಆದರೆ ಇನ್ನೊಂದು ಕಡೆ ಮಗ. ತಾ ಬಿಡಲಾರೆ. ಕ್ಯಾಪ್ಟನ್ಸ್ 1 minute, last 2 minutes full time. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಎ ತಂಡದತ್ತ 3-4 ಇಂಚಿನಷ್ಟು ಬಳ್ಳಿ. Yes, come on. This is the high voltage match. ಅನ್ನ ತಮ್ಮಂದಿರ ಕಾಳಗ ಕಂಡು ಬರ್ತಾ ಇದೆ. One minute 30 seconds full time. Captains. ಯಾವುದೇ ತಂಡದ ಬಳಿ ಹಗ್ಗ ಇಲ್ಲ. ತಟಸ್ಥವಾಗಿ ಮಧ್ಯಭಾಗದಲ್ಲಿ ಇಲ್ಲ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಸಿ ತಂಡದತ್ತ ಬಂದಿತ್ತು ಬಳ್ಳಿ. ಲಾಸ್ಟ್ 1 minute for full time. Captains. ಲಾಸ್ಟ್ 30 seconds full time. ಕ್ಯಾಪ್ಟನ್ಸ್ ಮಧ್ಯಭಾಗದಲ್ಲಿ ಹಗ್ಗ ಬಂದು ಬರ್ತಾ ಇದೆ.
ಹೊರನಾಗಂಚಿ ಬರ್ಲ Ten, 9, 8, 7, 6, 5, 4, 3, 2, 1. Time up. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಸಿ ತಂಡವು ಹಗ್ಗ ಜಗ್ಗಾಟದ ಪಂದ್ಯಾಟದಲ್ಲಿ ವಿಜೇತರಾಗಿರುತ್ತಾರೆ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು ಈ ದಿನದ ಕೆಸರಡೊಂಜಿ ದಿನ ಈತ್ ಸುಸೂತ್ರವಾತ ನಡತದ ಬರಡು ನಂಡ ಐಟ್ ಬೇಲೆ ಮಲ್ತಿನಂಚಿನ ವೆತೋ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಅಭಿನಂದನೆ ಸಂದವಡಾಪುಡು ತಾಯೇ ಪಂಡ ಸಾಧಾರಣ 10-15 ದಿನೋರ್ದಿಂಚಿ ಈ ಒಂಜಿ ಕೆಸರಡೊಂಜಿ ದಿನ ಈತ್ ಪೊರ್ಲಾದ ಸಾಗದ ಬರಡು ನಿತ್ತಂಡ ಐಕ ವೆತೋ ಕೈಕ್ಲೆನ ಶ್ರಮ ನೆಟ್ಟು ತೋಜುದು ಬರೊಂದುಂಡು. ಎಸ್ ಹೈ ವೋಲ್ಟೇಜ್ ವಾಲಿಬಾಲ್ ಪಂದ್ಯಾಕೂಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆದು ಬರಲಿದೆ. ಹಲೋ ಹಲೋ ಇತ್ತ ನಡೆತನಂಚಿನ ಹಗ್ಗ ಜಗ್ಗಾಟದ ಫೈನಲ್ ಸ್ಪರ್ಧೆಯಲ್ಲಿ ವಿಜೇತನಂಚಿನ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಎ ಬುಕ್ಕ ಸಿ ಟೀಮ್ ಮೆಗಲು ಸಭಾ ವೇದಿಕೆ ಬರೋಡು ರೋಹಿತ್ ಬಂಗೇರ್ ಎಂಬರ ನೇತೃತ್ವ ನಡಪಂಚಿನ ಕಂಬಳದ ಈ ಒಂದು ಸ್ಪರ್ಧೆದ ಬಹುಮಾನವನ್ನು ಪಡೆಯರೆ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಎ ಬುಕ್ಕ ಬಿ ಸಿ ಟೀಮ್ ದಾಗಲು ಆಯ್ನದು ಬೇಗ ಬರೋಡು ನಮಕ್ ಸ್ಪಾನ್ಸರ್ ಆದ ಗೊಪ್ಪಿನಂಚಿನ ಮುನ್ನ ಸಂಪ್ಯ ಮೆಗ್ಲ ತಂಡದ ಮಹಾಂತ ಪರ್ವತ ತಂಡದ ಸದಸ್ಯರಿಗೆ ಮಹಾಂತರಿಗಳ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಮಹಾಂತ ಸದಸ್ಯರನ್ನ ಆತ್ಮೀಯವಾದ ಅಭಿನಂದನೆಗಳು. ದತ್ತ ಮುನ್ನ ಟೀಮ್ ಬುಕ್ಕ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷರು ತಾರನಾಥ್ ಬಲಿಯಾಲ ಅಂಚನೆ ಗಣೇಶ್ ಬುಕ್ಕ ತಂಡದ ಸದಸ್ಯರು ಮಹಾಂತ ಸಭೆ ವೇದಿಕೆ ಬರೋಡು ಅಂಚನೆ ಸಂಪ್ಯ ತಂಡದ ಸದಸ್ಯರು ಪೂರ ಬರೋಡು. ವಾಲಿಬಾಲ್ ಪ್ರಥಮ ಪಂದ್ಯಾಟಕ್ಕೆ ಪ್ರಥಮ ಕರೆ ಫ್ರೆಂಡ್ಸ್ ಕಾಣಿಯೂರು ಬಿ, ವಾಲಿ ಫ್ರೆಂಡ್ಸ್ ಪಟ್ಟೆ ಬಿ ಪ್ರಥಮ ಕರೆಯಾಗಿರುತ್ತದೆ. ಈಗಾಗಲೇ ವಾಲಿಬಾಲ್ ಅಂಗಣಕ್ಕೆ ತಂಡವನ್ನು ಹಗ್ಗ ಜಗ್ಗಾಟ ಮಹಿಳೆಯರದು ಬಹುಮಾನ ಪಡೆಯಲು ಬಾಕಿದ್ದವರು ಬರಬೇಕು. ಮಹಿಳೆಯರ ತಂಡ ಹಗ್ಗ ಜಗ್ಗಾಟ ಧರ್ಮದೈವ ಪಾಲ್ತಾಡಿ ಪ್ರಥಮ ಮತ್ತು ದ್ವಿತೀಯ, ಪುಷ್ಪಾವತಿ ತಂಡ ದ್ವಿತೀಯ. ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಧರ್ಮದೈವ ಪಾಲ್ತಾಡಿ ಮತ್ತು ಪುಷ್ಪಾವತಿ ತಂಡ ದ್ವಿತೀಯ. ಥ್ರೋಬಾಲ್ ಪ್ರಥಮ ಬಹುಮಾನ ಪಡೆದಂತ ತಂಡ ಕೂಡ ಬರಬೇಕು. ದ್ವಿತೀಯ ಬಹುಮಾನ ಈಗಾಗಲೇ ಪಡೆದುಕೊಂಡಿರುತ್ತಾರೆ ಪ್ರಥಮ ತಂಡ. ಕಿರಣ್ ಹೋಲಿತ್ತಾರೆ ನೋಡು. ಕಿರಣ್ ಬೊಲಿಯಲ್ಲ, ಕಿರಣ್ ಹೋಲ್ಯಾರು ಚಪ್ಪಾಳೆ.
ಪುರುಷರ ಹಗ್ಗ ಜಗ್ಗಾಟದ ವಿಜೇತ ತಂಡಲು ವೇದಿಕೆ ಬರಡು. ಪ್ರಥಮ ದ್ವಿತೀಯ ರೆಡ್ ತಂಡಲ್ಲ. ವಾಲಿಬಾಲ್ ಪಂದ್ಯಾಟಕ್ಕೆ ಫ್ರೆಂಡ್ಸ್ ಕಾಣಿಯೂರು ಬಿ ವಿರುದ್ಧವಾಗಿ ವಾಲಿ ಫ್ರೆಂಡ್ಸ್ ಪಟ್ಟೆ ಬಿ ಸಜ್ಜಾಗಿದ್ದಾರೆ ಎಂದು ಭಾವಿಸುತ್ತೇವೆ. ಹಗ್ಗ ಜಗ್ಗಾಟ ವಿಜೇತ ತಂಡಲು ವೇದಿಕೆಗೆ ಬರಡು. ಪ್ರವೀಣ್ ನಡುಗುಟ್ಟೆಲ್ ಅವರ ವೇದಿಕೆಗೆ ಬರಡು. ವಾಲಿಬಾಲ್ ಪಂದ್ಯಾಟಕ್ಕೆ ಎರಡೂ ತಂಡಗಳು ಸಜ್ಜಾಗಿವೆ. ತೀರ್ಪುಗಾರರು ಹಾಗೂ ಸ್ಕೋರರ್ ಆದಷ್ಟು ಬೇಗ ಬಂದು ಸಹಕರಿಸಿ ತಂಡದ ಕಾರ್ಯಕರ್ತರು ಸಹಕರಿಸಬೇಕು. ಪ್ರವೀಣ್ ನಡುಗುಟ್ಟೆಲ್ ಪ್ರವೀಣ್ ನಡುಕುಟ್ಟೇಲ್ ತಾರನಾಥ್ ಬಲಿಯಾಲ ಫ್ರೆಂಡ್ಸ್ ಕಾಣಿಯೂರು ಬಿ ತಾರನಾಥ್ ಬಲಿಯಾಲ ಇದ್ದೇವೆ. ಪ್ರವೀಣ್ ನಡುಕುಟ್ಟೇಲ್ ವಾಲಿ ಫ್ರೆಂಡ್ಸ್ ಪಟ್ಟೆ ಬಿ ಪ್ರವೀಣ್ ನಡುಕುಟ್ಟೇಲ್ ತಾರನಾಥ್ ಬಲಿಯಾಲ. ಹಗ್ಗ ಜಗ್ಗಾಟದ ಮುಂಚಿತವಾಗಿ ಎರಡೂ ತಂಡಗಳಿಗೂ ಸೂಚನೆಯನ್ನು ನೀಡಿರುತ್ತೇವೆ. ಇನ್ನೂ ತಾವುಗಳು ಅಂಕಣವನ್ನು ಪ್ರವೇಶಿಸಿದ್ದರೆ ನಿರ್ಣಯಕ್ಕೆ ನಾವು ಬದ್ಧರಾಗಬೇಕಾಗುತ್ತದೆ. ಎಸ್, ವಾಲಿಬಾಲ್ ಪಂದ್ಯಾಟದ ಮೊದಲ ಪಂದ್ಯಾಟಕ್ಕೆ ಫ್ರೆಂಡ್ಸ್ ಕಾಣಿಯೂರು ಬಿ ತನ್ನ ಇರುವಿಕೆಯನ್ನು ಖಚಿತಪಡಿಸಿಕೊಂಡಿದೆ. ವಾಲಿ ಫ್ರೆಂಡ್ಸ್ ಪಟ್ಟೆ ಬಿ ತಮ್ಮ ಇರುವಿಕೆಯನ್ನು ಕೆಲವೇ ಕ್ಷಣಗಳಲ್ಲಿ ತೋರ್ಪಡಿಸಬೇಕಾಗಿದೆ. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಾವು ನಿರ್ಣಾಯಕರ ನಿರ್ಣಯದಂತೆ ಸ್ಕೋರ್ ನೀಡುತ್ತೇವೆ. ವಾಲಿ ಫ್ರೆಂಡ್ಸ್ ಪಟ್ಟೆ ಬಿ ನಮಗಿದು ಕೊನೆಯ ಕರೆಯನ್ನು ನೀಡುತ್ತಾ ಇದ್ದೇವೆ. ವಾಲಿಬಾಲ್ ಪಂದ್ಯಾಟದ ವಾಲಿ ಫ್ರೆಂಡ್ಸ್ ಪಟ್ಟೆ ಬಿ ತಂಡಕ್ಕೆ ಲಾಸ್ಟ್ 1 ಮಿನಿಟ್ ಫುಲ್ ಟೈಮ್ ಕೊಡ್ತಾ ಇದ್ದೀವಿ. ಮಹಿಳೆಯರ ಹಗ್ಗಜಗ್ಗಾಟದ ತಂಡದ ಸದಸ್ಯರು ಹೊರಡು. ವಾಲಿ ಫ್ರೆಂಡ್ಸ್ ಪಟ್ಟೆ ಕಾಮ್ ಡೌನ್ ಸ್ಟಾರ್ಟ್ಸ್ ನೌ. 10 9 7 6 5 4 3 2 1. ಮೊದಲ ಪಂದ್ಯಾಟದಲ್ಲಿ ವಾಕ್ವಾರ್ ಮುಖಾಂತರ ಮೊದಲ ಪಂದ್ಯದಲ್ಲಿ ಫ್ರೆಂಡ್ಸ್ ಕಾಣಿಯೂರು ವಿಜಯಶಾಲಿಯಾಗಿರುತ್ತದೆ ವಾಕ್ವಾರ್ ಮುಖೇನವಾಗಿ.
ಎರಡನೇ ಪಂದ್ಯಾಟಕ್ಕೆ ವಾಲಿ ಫ್ರೆಂಡ್ಸ್ ಪಟ್ಟೆ ಎ ವಿರುದ್ಧವಾಗಿ ಶ್ರೀ ದುರ್ಗಾ ಕೆಯೂರು ತಂಡ ಸಜ್ಜಾಗಬೇಕು. ಇದ್ದ ತಂಡ ಆದಷ್ಟು ಬೇಗ ಬಂದು ತಮ್ಮ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಿ. ಪ್ರವೀಣ್ ಬಲಿಯಾಲ ವೇದಿಕೆಗೆ ಬರಡು. ಮಂಡಪ್ಪ ಪೂಜಾರ್ಲಿನ ಪರವಾದ ಇರೊಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡು. ಪ್ರವೀಣ್ ಬಲಿಯಾಲ ಪ್ರವೀಣ್ ಬಲಿಯಾಲ ಅವರ ವೇದಿಕೆಗೆ ಬರಡು. ವಾಲಿಬಾಲ್ ಪಂದ್ಯಾಟದ 3ನೇ ಮ್ಯಾಚ್ ನಡೆಯಬೇಕಾಗಿದೆ. ಸರಾಸರಿ 2 ಮ್ಯಾಚ್ಗಳಲ್ಲಿ 2 ತಂಡಗಳಿಗೆ ಹಾಕರ್ ನೀಡಲಾಗಿರುತ್ತದೆ. 5ನೇ ಪಂದ್ಯಾಟಕ್ಕೆ ಫ್ರೆಂಡ್ಸ್ ಪಲ್ಲತ್ತಡ್ಕ ಥ್ರೋಬಾಲ್ ಫಸ್ಟ್ ಮಹಿಳೆಯರು. ಥ್ರೋಬಾಲ್ ಫಸ್ಟ್ ಮಹಿಳೆಯರು ಎ ವಿರುದ್ಧವಾಗಿ ರಾಯಲ್ಸ್ ಫ್ರೆಂಡ್ಸ್ ಥ್ರೋಬಾಲ್ 3ನೇ ಪಂದ್ಯಾಟಕ್ಕೆ ಸಜ್ಜಾಗಿ. ಥ್ರೋಬಾಲ್ ದ್ವಿತೀಯ. ರಾಯಲ್ ಫ್ರೆಂಡ್ಸ್ ಮಾಡವು ತನ್ನ ತಂಡದ ಇರುವಿಕೆಯನ್ನು ಖಚಿತಪಡಿಸಿಕೊಂಡಿದೆ. ಪ್ರವೀಣ್ ಶ್ರೀ ದುರ್ಗಾ ಕೆಯೂರು ಎ ವಿರುದ್ಧವಾಗಿ ರಾಯಲ್ ಫ್ರೆಂಡ್ಸ್ ಮಾಡವು ಮುಂಚಿನ ಮ್ಯಾಚ್. ಥ್ರೋಬಾಲ್ ದ್ವಿತೀಯ ಮಹಿಳೆಯರ ತಂಡದ ಸದಸ್ಯರು ವೇದಿಕೆಗೆ ಬರಡು. ಥ್ರೋಬಾಲ್ ದ್ವಿತೀಯ ತಂಡದ ಸದಸ್ಯರು ಅವರ ವೇದಿಕೆಗೆ ಬರಡು. ಶ್ರೀ ದುರ್ಗಾ ಕೆಯೂರು ಎ ಅಂಕಣವನ್ನು ಪ್ರವೇಶಿಸಿರುತ್ತದೆ. ರಾಯಲ್ ಫ್ರೆಂಡ್ಸ್ ಮಾಡವು ತಂಡ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ ಸಮಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ ಆಟಗಾರರೇ. ಮೂಜಿನ ಮ್ಯಾಚ್ ಮೂರನೇ ಪಂದ್ಯಾಟಕ್ಕೆ ಎರಡೂ ತಂಡಗಳು ಸಜ್ಜಾಗಿವೆ. ತೀರ್ಪುಗಾರರೇ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ.
ಸ್ಕೋರರ್ ವಾಲಿಬಾಲ್ ಪಂದ್ಯಾಟಕ್ಕೆ ಸಂಘಟಕರು ಸ್ಪಂದಿಸಬೇಕಾಗಿದೆ. ಎರಡೂ ತಂಡದ ಆಟಗಾರರು ಸಜ್ಜಾಗಿರುತ್ತಾರೆ ಅಂಕಣದಲ್ಲಿ. ಮೆನೊಟ್ಟಿಗೆ ಮಲ್ಲ ಪಾತ್ರೆ ನೀರು ಕೊಡ್ತಿದ್ವಿ ಊರಿಗೆ ಮುರ್ಕ ಮುರ್ಕ ತೆಕ್ಕೊಂಡಿದ್ದೆ ಊರೆಟ್ಟಲ್ಲಿ ಸರಿ ಎಷ್ಟರದೇ ನಡೆದು ಸಿಂಗಲ್ ಗಂಟೆ ಎಷ್ಟು ನಾವು ಎಷ್ಟು ಜನ ಕೊರಂದೆ ಆಯ್ತಾ ಅದೇ ಮಸ್ತ್
ಲೈವ್ ಬಂದಾಗ ಹೆಂಗೆ ವಾಕಿಟಾಗಿ ಬರ್ತದೆ ಮೊಬೈಲ್ ಬಂದು ಮೊಬೈಲ್ ಅಲ್ಲಿ ಕೂತವರಿಗೆಲ್ಲ ಕೊಡುವಲ್ಲಿ ಇದು ರಪ್ಪಲಿದೆ ಐದುಂಡು ಯಾವ ಅಚ್ಚರಿ ಐದು ಈ ಐದು ತುಂಬ ಮಾರೆ ಕ್ಯಾಮರಾ ತುಂಬ ವಿರೋಧಿ ಓಲಾಂಡ ಕ್ಯಾಮರಾ ನೀನು ಹಾಕೋದು ನೀನು ಕ್ಯಾಮರಾ ನೀರಲ್ಲಿ ಬಂದ ಎಗ್ರಿಮೆಂಟ್ ಸೋಮವಾರ 12 ವರ್ಷ ಜನ್ಮಗಳು ಮಂತ್ರಿ ಕಾರ್ತಿಕ್ బైక్ మధ్య నీరుండవా బైక్ మిస్ ಮಾಡ್ತಾರೆ ನಾವೇನು ಒಮ್ಮೆ ಕಟ್ಟಿದೆ ಅಲ್ಲಿ ಬಯರ್ ನಾವು ಜಲ್ದಿ ಪಾಚ್ ಮಾಡ್ತೀವಿ ಇದಕ್ಕೆ ಹೋಗಿಲ್ಲ ಇನ್ನು ಕೆಟ್ಟರೆ ನಮಗೆ ಕೊಸಡಿಗೆ ಹೋಗ್ತೀವಿ ಯೋಗೇಶ್ ಇಷ್ಟ ಸರ್ ಬೈಕ್ ಮುಡ್ತಾರೆ ಎಂತ ಹೋಗ್ತಾನೆ ಕೊಡಿ ಅದೆಲ್ಲ ಬರ್ತದೆ ಚಿತ್ತೂರು ಚಿತ್ತೂರಿಂದ ಸರ್ ಚಿತ್ತೂರು ವರ ಬರ್ತದೆ ಒಂದು ಮೊತ್ತ ಮಾಡ್ತಾರೆ ನೋಡಿ ನಮ್ಮ ಜನಕ್ಕೆ ಸರ್ ಹೋಗೋಣ ಮೂರ್ಚಾರನ ಕಣ್ಣೇನೆ ಹೊಂದು ಮುಟ್ಕೊಂಡು
ವಾಲಿಬಾಲ್ ಪಂದ್ಯಾಟದ 4ನೇ ಪಂದ್ಯಾಕೂಟಕ್ಕೆ ಫ್ರೆಂಡ್ಸ್ ಪೆರ್ಲಂಪಾಡಿ ಬ್ರಿಗೇಡ್ ಸಾರ್ವರ್ಕರ್ ಉಜಿರೆ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಸಮಯ ಪ್ರಜ್ಞೆಯನ್ನು ಪಾಲನೆ ಮಾಡದೇ ಇದ್ದ ತಂಡಕ್ಕೆ ವಾಕ್ ಓವರ್ ನೀಡುವುದು ಖಚಿತ. ಬ್ರಿಗೇಡ್ ಸಾವರ್ಕರ್ ಉಜಿರೆ ತಮ್ಮ ಇರುವಿಕೆಯನ್ನು ಖಚಿತಪಡಿಸಿಕೊಂಡಿರುತ್ತಾರೆ. ಫ್ರೆಂಡ್ಸ್ ಪೆರ್ಲಂಪಾಡಿ ತಂಡದ ಆಟಗಾರರು ಎಲ್ಲಿದ್ದರೂ ಅಂಕಣವನ್ನು ಪ್ರವೇಶಿಸಬೇಕು. ಎರಡು ನಿಮಿಷದ ಕಾಲಾವಕಾಶವನ್ನು ಫ್ರೆಂಡ್ಸ್ ಪೆರ್ಲಂಪಾಡಿ ತಂಡಕ್ಕೆ ನೀಡುತ್ತೇವೆ. 2 ನಿಮಿಷಗಳ ಒಳಗಾಗಿ ತಂಡ ಬಾರದಿದ್ದಲ್ಲಿ ವಾಕ್ ಓವರ್ ನೀಡಿ ಬ್ರಿಗೇಡ್ ಸಾವರ್ಕರ್ ಉಜಿರೆಗೆ ವಿಜಯಶಾಲಿ ಎನ್ನುವ ಪಟ್ಟವನ್ನು ಕಟ್ಟಲಾಗುವುದು. ನಡೆದಂತಹ 3ನೇ ಪಂದ್ಯಾಕೂಟದಲ್ಲಿ ಶ್ರೀದುರ್ಗ ಕೆಯೂರು ಎ ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿದೆ. ಬ್ರಿಗೇಡ್ ಸಾವರ್ಕರ್ ಉಜಿರೆ ಅಂಕಣವನ್ನು ಪ್ರವೇಶಿಸಿ ಆಗಿದೆ. ಫ್ರೆಂಡ್ಸ್ ಪೆರ್ಲಂಪಾಡಿ ತಂಡದ ಆಟಗಾರರಿಗೆ ನೀಡಿದ ಅವಕಾಶಗಳು ಸಂಪೂರ್ಣ ಮುಕ್ತಾಯಗೊಂಡಿರುತ್ತದೆ. ನಿರ್ಣಾಯಕರ ನಿರ್ಣಯದಂತೆ ಫ್ರೆಂಡ್ಸ್ ಪೆರ್ಲಂಪಾಡಿ ತಂಡಕ್ಕೆ ವಾಕ್ ಓವರ್ ನೀಡ್ತಾ ಇದ್ದೇವೆ. ನಡೆಯಬೇಕಾಗಿದ್ದಂತಹ 4ನೇ ಪಂದ್ಯಾಕೂಟದಲ್ಲಿ ಬ್ರಿಗೇಡ್ ಸಾವರ್ಕರ್ ಉಜಿರೆ ವಿಜಯಶಾಲಿ ಎಂದು ಘೋಷಿಸುತ್ತಾ ಇದ್ದೇವೆ. ಐದನೇ ಪಂದ್ಯಾಕೂಟಕ್ಕೆ ವೈಕೆ ಫ್ರೆಂಡ್ಸ್ ಅಂಕತಡ್ಕ ವಿರುದ್ಧವಾಗಿ ಫ್ರೆಂಡ್ಸ್ ಪಲ್ಲತ್ತಡ್ಕ ಸಜ್ಜಾಗಬೇಕು. ಎರಡೂ ತಂಡಗಳಿಗೂ 5 ನಿಮಿಷದ ಕಾಲಾವಕಾಶಗಳನ್ನು ನೀಡುತ್ತೇವೆ. ನಡೆಯಬೇಕಾಗಿರುವಂತಹ 5ನೇ ವಾಲಿಬಾಲ್ ಪಂದ್ಯಾಕೂಟಕ್ಕೆ ಫ್ರೆಂಡ್ಸ್ ಪಲ್ಲತ್ತಡ್ಕ ತನ್ನ ಇರುವಿಕೆಯನ್ನು ಖಚಿತಪಡಿಸಿಕೊಂಡಿರುತ್ತದೆ. ವೈಕೆ ಫ್ರೆಂಡ್ಸ್ ಅಂಕತಡ್ಕ ತಮ್ಮ ಇರುವಿಕೆಯನ್ನು ಇನ್ನೂ ನೀವು ಖಚಿತಪಡಿಸಿಕೊಂಡಿಲ್ಲ. ಎಸ್, ವೈಕೆ ಫ್ರೆಂಡ್ಸ್ ಅಂಕತಡ್ಕ ಖಚಿತಪಡಿಸಿಕೊಂಡಿದೆ ತಮ್ಮ ಇರುವಿಕೆಯನ್ನು. ದಯವಿಟ್ಟು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ವೈಕೆ ಫ್ರೆಂಡ್ಸ್ ಅಂಕತಡ್ಕ ವಿರುದ್ಧವಾಗಿ ಫ್ರೆಂಡ್ಸ್ ಪಲ್ಲತ್ತಡ್ಕ. Yes, scorer ready, referee ready, players come on, get ready. ವೈಕೆ ಫ್ರೆಂಡ್ಸ್ ಅಂಕತಡ್ಕ ವಿರುದ್ಧವಾಗಿ 5ನೇ ಪಂದ್ಯಾಕೂಟಕ್ಕೆ ಫ್ರೆಂಡ್ಸ್ ಪಲ್ಲತ್ತಡ್ಕ. ಟಾಸ್ ವಿನ್ ಪಲ್ಲತ್ತಡ್ಕ.
ವೈಕೆ ಫ್ರೆಂಡ್ಸ್ ಅಂಕ ತಡ್ಕದ ಆಟಗಾರ ಪ್ರಮೋದ್ ರವರು ಎಲ್ಲಿದ್ದರೂ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕೆಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ರಮೋದ್ ವೈಕೆ ಫ್ರೆಂಡ್ಸ್ ಅಂಕ ತಡ್ಕ. ಪ್ರಮೋದನ್ನ ಆಯ್ನಾತ್ ಬೇಗ ಓಲಿತ್ತಿನಲ ಬಲ್ತೊಂದ್ ಬಲನ್ನ ಈರ್ನ ಪ್ಲೇಯರ್ಸ್ ಈರೆಗೋಸ್ಕರ ಕಾತೊಂದುಲ್ಲೇರೆ ಅಂಕಣ ಪ್ರವೇಶ ಆತನು ಸ್ಕೋರರ್ ರೆಡಿ ಆತನು ರೆಫ್ರಿ ರೆಡಿ ಉಲ್ಲೇರು ಎದುರಾಳಿ ತಂಡಲ ರೆಡಿ ಆದುಂಡು ಈರೆಗ್ ಒರಿಯಗೋಸ್ಕರ ಕಾಪ್ಯ ರಾಬುಜಿ ಸಮಯದ ಅಭಾವ ಮಸ್ತುಂಡು. ನೋಡ್ಸ ಆತನು ಪಾತೆಲ್ಲ ಗೆಜ್ಜಿ ಕುಪ್ಪಳಿಗೆ ಉಂಡು ಪ್ರಿನ್ಸಿಪಲ್ లార్డ్స్ పాటలకి ఇరిపోతుందారా అప్ప ఎన్ని టీం ఉంటే చూపించారు అప్ప ఉండు దట్టు పూల్ ఉండు ಬರ್ತಾರೆ ಪ್ರಮೋದರೇ ಕಿಚ್ಚ ಸಬ್ಸ್ಟಿಟ್ಯೂಟಾ ಪಾಲ್ತಾಡಿ ಫ್ರೆಂಡ್ಸ್ ಗಾಣಿಯವರು ಫ್ರೆಂಡ್ಸ್ ಪಾಲ್ತಾಡಿ ಫ್ರೆಂಡ್ಸ್ ಪಾಡಿ ಬಿಜೆಪಿ ಫ್ರೆಂಡ್ಸ್ ಕಾಣಿಯೂರು ಎ ವಿರುದ್ಧವಾಗಿ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡ್ 6ನೇ ಪಂದ್ಯಾಕೂಟಕ್ಕೆ ಸಜ್ಜಾಗಿರಬೇಕು.
ಆರನೇ ಪಂದ್ಯಾಕೂಟಕ್ಕೆ ಫ್ರೆಂಡ್ಸ್ ಕಾಣಿಯೂರು ಎ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡು. ನಡೆದಂತಹ 5ನೇ ಪಂದ್ಯಾಕೂಟದಲ್ಲಿ ಫ್ರೆಂಡ್ಸ್ ಪಲ್ಲತ್ತಡ್ಕ ವಿಜಯಶಾಲಿಯಾಗಿರುತ್ತದೆ. 6ನೇ ಪಂದ್ಯಾಕೂಟಕ್ಕೆ ಹುಲ್ಲಾಲ್ತಿ ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕಾಣಿಯೂರು ಎ. ಫ್ರೆಂಡ್ಸ್ ಕಾಣಿಯೂರು ಎ ಮೊದಲ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ತಮಗೂ ಮೊದಲನೇ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ
ಫ್ರೆಂಡ್ಸ್ ಕಾಣಿಯೂರು ಎ 6ನೇ ಪಂದ್ಯಾಟಕ್ಕೆ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಆರನೇ ಪಂದ್ಯಾಕೂಟಕ್ಕೆ ಕೊನೆಯ ಕರೆ ನೀಡ್ತಾ ಇದ್ದೇವೆ. ಫ್ರೆಂಡ್ಸ್ ಕಾಣಿಯೂರು ಎ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ. ದಯವಿಟ್ಟು ಅಂಕಣದ ಬಳಿ ಕಪ್ತಾನರು ಬಂದು ತಮ್ಮ ತಂಡದ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಿ. ಎಸ್, ಫ್ರೆಂಡ್ಸ್ ಕಾಣಿಯೂರು ಎ ಅಂಕಣವನ್ನು ಪ್ರವೇಶಿಸ್ತಾ ಇದೆ. ಉಳ್ಳಾಕುಳು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ ತಂಡಕ್ಕೆ ಇನ್ನೇನು ಕಾಮ್ ಡೌನ್ ಎಣಿಸಬೇಕಾಗಿದೆ. ಉಳ್ಳಾಕುಳು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ ದಯವಿಟ್ಟು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ಸಮಯ ಪ್ರಜ್ಞೆ ಪ್ರತಿಯೊಬ್ಬ ಆಟಗಾರನ ಕರ್ತವ್ಯ. ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಕೊನೆಯ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಆಟಗಾರರೇ, ಇದ್ದಲ್ಲಿ ಆದಷ್ಟು ಬೇಗ ತಂಡವನ್ನು ಪ್ರವೇಶಿಸಿಕೊಳ್ಳಿ, ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ಏಳನೇ ಪಂದ್ಯಾಕೂಟಕ್ಕೆ ದಯವಿಟ್ಟು ಉಳ್ಳಾಕುಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡ್ ಎ ತಂಡದ ಕಪ್ತಾನರು ಎಲ್ಲಿದ್ದರೂ ಬಂದು ತಮ್ಮ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಿ. ಫ್ರೆಂಡ್ಸ್ ಕಾಣಿಯೂರು ಎ ತಂಡದ ಎಲ್ಲ ಆಟಗಾರರು ಅಂಕಣವನ್ನು ಪ್ರವೇಶಿಸಿರುತ್ತಾರೆ. ಫ್ರೆಂಡ್ಸ್ ಕಾಣಿಯೂರು ಎ ಉಳ್ಳಾಕುಳು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡ್ ಎ.
ಫ್ರೆಂಡ್ಸ್ ಕಾಣಿಯೂರು ಎ ವಿರುದ್ಧವಾಗಿ 6ನೇ ಪಂದ್ಯಾಕೂಟಕ್ಕೆ ಶ್ರೀ ಶಾಸ್ತಾವು ಫ್ರೆಂಡ್ಸ್ ಪಾಲ್ತಾಡಿ. ಐದನೇ ಮ್ಯಾಚ್ ಆಡೋದಾ ಫ್ರೆಂಡ್ಸ್ ಪಲ್ಲ ತಡ್ಕದಿದ್ರಿ 7ನೇ ಮ್ಯಾಚ್ ಇಂದು ಅದತ್ತು ಐಟ್ ವಿನ್ ಅದಾಂಡು ನನ್ನ 7ನೇ ಮ್ಯಾಚ್ ಸೆಕೆಂಡ್ ರೌಂಡ್ ಒಂದು ಸೆಕೆಂಡ್ ರೌಂಡ್ ಶ್ರೀ ಶಾಸ್ತಾವು ಫ್ರೆಂಡ್ಸ್ ಪಾಲ್ತಾಡು ಬೈ ಇದು 3 ಲೈನ್ ನೆಟ್ನ ಇದ್ರ ನೆನ್ಗೊಬ್ಬ ಬರತ್ ನೆಕ್ ನೆನ್ಗೊಬ್ಬ ಬರತ್ ఆగిన మ్యాచ్ అక్కడ చెప్పుడైతే శాస్తావు అవే ಲಿಖಿತ್ ಬೊಲಿಯಾಲ ವೇದಿಕೆಗೆ ಹೊರಬರಡು. ಎಸ್
6ನೇ ಪಂದ್ಯಾಕೂಟದಲ್ಲಿ ಫ್ರೆಂಡ್ಸ್ ಕಾಣಿಯೂರು ತಂಡ ತಮ್ಮ ಇರುವಿಕೆಯನ್ನು ಖಚಿತಪಡಿಸಿಕೊಂಡಿದೆ. ಉಳ್ಳಾಗಲು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಎ ತಂಡ ತಮ್ಮ ಇರುವಿಕೆಯನ್ನು ಇನ್ನೂ ಖಚಿತಪಡಿಸಿಕೊಂಡಿಲ್ಲ. ಫ್ರೆಂಡ್ಸ್ ಕಾಣಿಯೂರು ತಂಡಕ್ಕೆ ಹೊಕೋರ್ಮುಖೇನವಾಗಿ ವಿಜೇತಶಾಲಿ ಎಂದು ಘೋಷಿಸಲಾಗುವುದು. ಎಸ್, 7ನೇ ವಾಲಿಬಾಲ್ ಪಂದ್ಯಾಕೂಟಕ್ಕೆ ಫ್ರೆಂಡ್ಸ್ ಪಲ್ಲತ್ತಡ್ಕ ಹಾಗೂ ಶ್ರೀ ಶಾಸ್ತಾವು ಫ್ರೆಂಡ್ಸ್ ಪಾಲ್ತಾಡ್. ಫ್ರೆಂಡ್ಸ್ ಪಲ್ಲತ್ತಡ್ಕ ಗೆಳೆಯರ ಬಳಗ ಪಾಲ್ತಾಡು ವರ್ಸಸ್ ಎಸ್, ಫ್ರೆಂಡ್ಸ್ ಪಲ್ಲತ್ತಡ್ಕ ಹಾಗೂ ಶ್ರೀ ಶಾಸ್ತಾವು ಫ್ರೆಂಡ್ಸ್ ಪಾಲ್ತಾಡಿ ಅಂಕಣವನ್ನು ಪ್ರವೇಶಿಸಿದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿ. ಫ್ರೆಂಡ್ಸ್ ಕಾಣಿಯೂರು ಏಲ ನೆಕ್ ಡೈರೆಕ್ಟ್ ಸೆಮಿಫೈನಲ್ ಪಾಲ್ತಾಡಿ ಬೈ ಐಕ್ಲ ನೆಟ್ ವಿನ್ ಐಕ್ಲ ನೆಕ್ಲ ಮ್ಯಾಚ್ ನೆಟ್ ವಿನ್ ಒಂದುಲ ಸೆಮಿ ನಮಕ್ ಹೋಯ್ತು ಅಪ್ಪನಾಗ ಮ್ಯಾಚ್ ಒಂದಿಲ್ಲ ಅಪ್ಪನಾಗಲ್ಲ ಮಕ್ಳಿಗೆಲ್ಲ ಮ್ಯಾಚ್ ಮಕ್ಳಿಗೆ ಏನಿತ್ತು ನಂಗಿಲ್ಲ ಅಕ್ಳಿಗೆಲ್ಲ ಸೆಮಿ ಗೆಳೆಯರ ಬಳಗ ಕಾಣಿಯೂರ್ಲ ಮೂಲದ ಆಜಿನ ಮ್ಯಾಚ್ ನೆಟ್ ವಿನ್ ಆತ ಬೇಕಲ್ಲ ಇಂದು ರದ್ದಾತ ಎರಡನೇ ಮ್ಯಾಚಿಗೆ ಸರಿಯಾದ ವಾರ ಅವು ಕೆಲವು ಫ್ರೆಂಡ್ಸ್ ಕೂಡ ಬರ್ತಿದ್ವಿ ಬರ್ಲಾಂಪಾಡಿ ಆ ಬೊಟ್ಟಿನ ನನಗೆ ಬೇಕನೆ ಸೀಟ್ ಮಾಡ್ಬೋದು ಆ ಕೈಕೆಲ್ಲ ವಾಚ್ ಬಾರ್ದು ನೆಕ್ಲ ಮ್ಯಾಚ್ ಲೆಪ್ಪದೆ ಇಂದು ರದ್ದಾತ ನೆತ್ತ ವಿನ್ನರ್ಸ್ ನೆಕ್ ಓಕೆ ಬ್ರಿಗೇಡ್ ಸಾವರ್ಕರ್ ಅವು ಸೆಮಿ ನೆತ್ತ ನೆಟ್ ವಿನ್ ಐನಕ್ಲು ನೆಕ್ ವರ್ಮ ಮ್ಯಾಚ್ ಆಯ್ತಾ ಉಜ್ಜಿರೇಕ್ಲ ಉಜ್ಜಿರೆ ನೆಕ್ ಇಂದು ಬೋತಾತದೆ ಟೆಂತ್ ಬೋತಾತದೆ ಈ ಬೂಲ್ಡ್ ಟೀಮ್ ಇಜ್ಜಿ ಇಂದು ಬೋತಾತದೆ ಇತ್ತೆ ಮುಖ್ಯ ನಮ್ದು ಲೆಪ್ಪಗೆ ಎಲ್ಲರ ಮಾತಾಡಿ ಉಳಿದಾಗ 8ನೇ ಪಂದ್ಯಾಕೂಟಕ್ಕೆ ಗೆಳೆಯರ ಬಳಗ ಪಾಲ್ತಾಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕಾಣಿಯೂರು ಎ. ನಾನೇ ಚಿಮ್ಮಿಗೆ ಲೆಕ್ಕ ಲೆಕ್ಕನೆ ಭಾಗ ಸರಿಯಾದ ಅವಾಗ ಒಳ್ಳೆ ರೀತಿ ಅಂತ ಗೊತ್ತಾಗ್ತದೆ
ಎಂಟನೇ ಪಂದ್ಯಾಟಕ್ಕೆ ಗೆಳೆಯರ ಬಳಗ ಪಾಲ್ತಾಡಿ ಹಾಗೂ ಫ್ರೆಂಡ್ಸ್ ಕಾಣಿಯೂರು ಎ ಎರಡೂ ತಂಡದ ಕಪ್ತಾನರು ಅಂಕಣದ ಬಳಿ ನಾಣ್ಯ ಚಿಮ್ಮುಕೆಗಾಗಿ ಧಾವಿಸಿ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗೆಳೆಯರ ಬಳಗ ಪಾಲ್ತಾಡಿ ಹಾಗೂ ಫ್ರೆಂಡ್ಸ್ ಕಾಣಿಯೂರು ಎ ಎರಡೂ ತಂಡದ ಕಪ್ತಾನರು ನಾಣ್ಯ ಚಿಮ್ಮುಕೆಗಾಗಿ ಬನ್ನಿ. ಫ್ರೆಂಡ್ಸ್ ಕಾಣಿಯೂರು ಎ ನಂಗೆ ಪಾಲ್ತಾಡು ಉಂಡ ಇಜ್ಜನ್ನು ಗೊತ್ತಾಗ ಇಜ್ಜನ್ನು ನಂಗೆ ಗೊತ್ತಾಗ್ತದೆ. ಪಾಲ್ತಾಡು ಎಂಟನೇ ಪಂದ್ಯಾಕೂಟಕ್ಕೆ ಗೆಳೆಯರ ಬಳಗ ಪಾಲ್ತಾಡಿ ಫ್ರೆಂಡ್ಸ್ ಕಾಣಿಯೂರು ಎ ಎರಡೂ ತಂಡಗಳು ಸಜ್ಜಾಗಿರಬೇಕು. ಗೆಳೆಯರ ಬಳಗ ಪಾಲ್ತಾಡಿ ಫ್ರೆಂಡ್ಸ್ ಕಾಣಿಯೂರು ಎ ಗೆಳೆಯರ ಬಳಗ ಪಾಲ್ತಾಡಿ
ಫ್ರೆಂಡ್ಸ್ ಕಾಣಿಯೂರು ಬಿ ವಿರುದ್ಧವಾಗಿ ದುರ್ಗಾ ಫ್ರೆಂಡ್ಸ್ ಕೆಯೂರು ಎ. 9ನೇ ಪಂದ್ಯಾಕೂಟ ಸಜ್ಜಾಗಿರಬೇಕು. ನೆಕ್ಸ್ಟ್ ಅದು ಹೊರಬಳೆ ಮ್ಯಾಚ್ ಫ್ರೆಂಡ್ಸ್ ಕಾಣಿಯೂರು ಬಿ ಇಲ್ಲ ಶ್ರೀದುರ್ಗ ಕೆಯೂರು. ಫ್ರೆಂಡ್ಸ್ ಮುಂದಿನ ಪಂದ್ಯಾಕೂಟಕ್ಕೆ ಶ್ರೀದುರ್ಗ ಕಿಯೂರು ವಿರುದ್ಧವಾಗಿ ಫ್ರೆಂಡ್ಸ್ ಕಾಣಿಯೂರು ಬಿ ಸಜ್ಜಾಗಿರ. ಫ್ರೆಂಡ್ಸ್ ಕಾಣಿಯೂರು ಬಿ ಶ್ರೀದುರ್ಗ ಕೆಯೂರು ಎ ತಕ್ಷಣ ಅಂಕಣವನ್ನು ಧಾವಿಸಿ ಬನ್ನಿ.
ಗಣೇಶ್ ಮರಕ್ಕೂರು ಅವರ ವೇದಿಕೆ ತಡೆಬರಡು. ಗಣೇಶ್ ಮರಕ್ಕೂರ್, ಗಣೇಶ್ ಮರಕ್ಕೂರು ಓಲಿತ್ತನವರ ವೇದಿಕೆ ತಡೆಬರಡು. ಫ್ರೆಂಡ್ಸ್ ಗಣೇಶ್ ಕಾಣಿಯೂರು ಬಿ, ಮರಕ್ಕೂರ್, ಶ್ರೀ ದುರ್ಗಾ ಕೆಯೂರು ಎ. ದೀಕ್ಷಿತ್ ಸೌಂಡ್ಸ್ ಓಲಾನ್ಲ ಬರಡೋರ. ದೀಕ್ಷಿತ್ ಫ್ರೆಂಡ್ಸ್ ಕಾಣಿಯೂರು ಬಿ, ದೀಕ್ಷಿತ್ ಗಣೇಶ್ ಮರಕ್ಕೂರ್ ಓಲಿತ್ತನವರ ವೇದಿಕೆ ತಡೆಬಲೆ.
ಮುಂದಿನ ಪಂದ್ಯ ಕೂಚಕ್ಕೆ ಫ್ರೆಂಡ್ಸ್ ಕಾಳಿಯೂರು ಎ ವಿರುದ್ಧವಾಗಿ ಬ್ರಿಗೇಡ್ ಸಾವರ್ಕರ್ ಉಜಿರೆ. ಸಜ್ಜಾಗಿದೆ. ಫ್ರೆಂಡ್ಸ್ ಕಾಳಿಯೂರು ಎ ಬ್ರಿಗೇಡ್ ಸಾವರ್ಕರ್ ಉಜಿರೆ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಿ. ಅಯ್ಯೋ ಐದು ಆನ್ ಮಂತ್ ಕಾಳಿಯೂರು ಎ 11:30 ಆಲ್ಟೋ ಗಾಡಿಯನ್ನು ಸ್ವಲ್ಪ ತೆಗೆಯಬೇಕಂತ ವಿನಂತಿ. 11:30 ನಂಬರ್ 11:30 ಸಾವರ್ಕರ್ ಉಜಿರೆ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ. ಫ್ರೆಂಡ್ಸ್ ಕಾಳಿಯೂರು ಎ ಬ್ರಿಗೇಡ್ ಸಾವರ್ಕರ್ ಉಜಿರೆ ಪ್ರಥಮ ಸೆಮಿಫೈನಲ್ ನ ಜಿದ್ದಿನ ಸ್ಪರ್ಧೆ ಕಾಣಲಿದ್ದೇವೆ. ಫ್ರೆಂಡ್ಸ್ ಕಾಳಿಯೂರು ಎ ವಿರುದ್ಧವಾಗಿ ಬ್ರಿಗೇಡ್ ಸಾವರ್ಕರ್ ಉಜಿರೆ.
ಬೋಧಿಸುತ್ತ ಬಹಳ ಸಣ್ಣ ದೊಡ್ಡ ವಿಶ್ವದಲ್ಲಿ ಸಾಧಿಸುವಾಗ ಬಣ್ಣ ಬಣ್ಣದಿಂದ ಬಹಳ ಬೋಧಿಸುತ್ತ ಬಹಳ ಸಣ್ಣ ದೊಡ್ಡ ವಿಶ್ವದಲ್ಲಿ ಸಾಧಿಸುವಾಗ ಪುಣ್ಯವಂತರಿಂದ ಬಹು ಪೂಜೆಗೊಂಡಾಗ ಪುಣ್ಯವಂತರಿಂದ ಬಹು ಪೂಜೆಗೊಂಡಾಗ ನಮಗೆ ಕನ್ನಡವಾಗುವಂತೆ ಕಾಣಿಸುವಾಗ ನಮಗೆ ಕನ್ನಡವಾಗುವಂತೆ ಕಾಣಿಸುವಾಗ ರಾಘವೇಂದ್ರ ತೀರ್ಥನೀಗ ರಾಗಿಸುವಾಗ ಫ್ರೆಂಡ್ಸ್ ಕಾಣಿಯೂರು ಎ ಬ್ರಿಗೇಡ್ ಸಾವರ್ಕರ್ ಉಜಿರೆಯ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಫೈನಲ್ ಗೆ ಇಡುವ ತಂಡ ಯಾವುದಾಗಿರಬಹುದಾಗಿದೆ. ಕಾಮಕ್ರೋಧಾದಿಗಳನ್ನ ಕಾಣುವುದಾದ ಈತ ಲೋಕದೇಶನಂತ ನಾಲ್ಕು ವೇದ ಪ್ರಖ್ಯಾತ ಕಾಮಕ್ರೋಧಾದಿಗಳನ್ನ ಕಾಣುವುದಾದ ಈತ ಲೋಕದೇಶನಂತ ನಾಲ್ಕು ವೇದ ಪ್ರಖ್ಯಾತ ಭೂಮಿಯೊಳು
ಪಾಲ್ತಾಡಿ ವಿರುದ್ಧವಾಗಿ ದುರ್ಗಾ ಕೆಯೂರು ಎರಡನೇ ಸೆಮಿಫೈನಲ್ ಪಂದ್ಯ ಸಜ್ಜಾಗಿರಬೇಕು. ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಹದ್ದಿನ ಕಣ್ಣಿನ ಮುತ್ತಿನ ತೀರ್ಪುಗಾರರಾಗಿ ಸುರೇಶ್ ಗೌಡ ದೊಡ್ಡಮನೆಯವರು ಓರ್ವ ದೈಹಿಕ ಶಿಕ್ಷಕರು ಹೌದು. ಮೊದಲ ಪಂದ್ಯದಿಂದ ಕೊನೆಯ ಪಂದ್ಯದವರೆಗೆ ಸಹಕರಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಪಾಲ್ತಾಡಿ ರಾಜ್ಯ ಚಿಮ್ಮುಕೆಯಾಗಿ ಪ್ರವೇಶಿಸಿ
വിജയശാലിയായി ചൂടുപണില്ല ಫೈನಲ್ ಫೈನಲ್ ಪಂಜಾಬ್ ಶ್ರೀ ಪಾಲ್ಮಾಡಿ ಎರಡು ಪಂದ್ಯಕೂಟದ ಫೈನಲ್ ಯಾವುದಾಗಿರಬಹುದು ಕೊನೆಯದಾಗಿ ಸೋಪಿಗೆ ಮುತ್ತಿಸುವಂತಹ ಯಾವುದಾಗಿರಬಹುದು ಪಂಜಾಬ್ ಹೊಂದಿರುತ್ತಾನೆ ಈಗ ನಡೆಯಲಿರುವ ಫೈನಲ್ ಬೇಕಾಗಿದೆ ಹಲೋ 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 ಒಂದು ವಿಶೇಷ ಪ್ರಕರಣ ಶ್ರೀ ವಸಮ್ಮ ದೇವಸ್ಥಾನ ಕಲ್ಲದರ್ಕ ಅಂಚನೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕಲ್ಲದರ್ಕ ಹುಟ್ಟವತೀರ್ದು ವರ್ಮನೆ ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಕ್ರೀಡೋತ್ಸವ ನಡೆಸಿಕೊಂಡು 1 ತಾರೀಕು ವರ್ಮನೆ ತಿಂಗಳು 2024 ಅಕ್ಟೋಬರ್ದಲ್ಲಿ ಕಲ್ಲದರ್ಕದ ವಸಮ್ಮ ದೇವಸ್ಥಾನ ಕಲ್ಲದರ್ಕ Pura
ಶೆಗರಾಳಿ ತಂಡವಾಗಿ ಶ್ರೀ ಸಂಸ್ಥಾವು ದಾರಿಗಟ್ಟು ಬರಲಿದೆ. Five. ಬರುವಂತಹ ಫೈನಲ್ ಪಂದ್ಯದಲ್ಲಿ ಧೋಬಿಗೆ ಯಾವುದು ಕಾಗಿರಬೇಕಾಗಿದೆ. ನಡೆದು ಬರಲಿದೆ. ಮೊದಲ ಹಂತವನ್ನು ಕಾಣಿಯವರು This is the final match. Seven, six.
Each point. ತೀರ್ಪು ಅಂತಿಮವಾಗಿರುತ್ತದೆ. ಯಾವುದೇ ಚರ್ಚೆಗೆ ಅವಕಾಶ ನೀಡಬೇಡಿ. 10-8. ಶಾಲೆಯುತ ಕ್ರೀಡೆ ಸಾಗಿ ಬರಲಿ, ಚರ್ಚಾಯುತ ಕ್ರೀಡೆ ಸಾಗಿ ಬರುವುದು ಬೇಡ. ಚಳಿಯನ್ನು ಲೆಕ್ಕಿಸದೆ ಹೊರಸದೆ ಜೀವದ ಕೊನೆಗಳಿಗಳನ್ನು ಲೆಕ್ಕಿಸದೆ ಜೋಪಿಗೆ ಸಿಕ್ಕುವ ಆಸೆಯೊಂದಿಗೆ ತೋರಿಸ್ತಾ ಇರುವ ಕೆಲವು ತಂಡಗಳು
ತನ್ನ ಭದ್ರ ಭರವಸೆಯಲ್ಲಿ 4 ಅಂಕಗಳನ್ನು ಗಾಳಿಸಿಕೊಂಡಿದೆ. ಹೆಜ್ಜೆಗಳು ಗಾಡಿಯೂರು ಕಡೆಯಿಂದ ಬಿಟ್ಟು ಕೊಡ್ತಾ ಇಲ್ಲ. ಸೆಟ್ ಪಾಯಿಂಟ್ ಗೇಮ್ ಬಾಲ್ ಶ್ರೀ ಶಾಸ್ತಾವು ಫ್ರೆಂಡ್ಸ್ ಪಾಲ್ತಾಡಿ. ಟ್ರೋಫಿಗೆ ಮುತ್ತಿಕ್ಕುವಂತಹ ಕ್ಷಣ ಇನ್ನೇನು ಒಂದೇ ಒಂದು ಹೆಜ್ಜೆ. ಜಯಪ್ರಶಾಂತ್ ಮಾಲಕತ್ವದ ತಂಡ ಶ್ರೀ ಶಾಸ್ತಾವು ಫ್ರೆಂಡ್ಸ್ ಪಾಲ್ತಾಡಿ ಪ್ರಥಮ ಸ್ಥಾನಕ್ಕೆ. ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು. ಇಂದು ಪುರಂದರ ವಿಠಲರಾಯನ ಪಾಡಿದ ತುಳುನಾಡ ವೈಭವದಲ್ಲಿ ಒಂದಾದಂತಹ ಕುಣಿತ ಭಜನೆ ತುಳುನಾಡ ಸಂಸ್ಕೃತಿಯನ್ನು ತೋರಿಸುವಂತಹ ಒಂದು ಪ್ರತಿಭೆಗಳು ವೇದಿಕೆಯಲ್ಲಿ ನಡೀತಾ ಇದೆ. ಭಜನೆಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮಗೆ ಅದೆಷ್ಟೋ ಹೃದಯಾಳಂತರದಿಂದ ಅಭಿನಂದನೆಗಳನ್ನು ಸಲ್ಲಿಸುವುದು ಕೂಡ ಕಡಿಮೆಯೇ. ಮಕ್ಕಳ ಪೋಷಕರನ್ನು ಮೆಚ್ಚಲೇಬೇಕು. ತಮ್ಮ ಮಕ್ಕಳನ್ನು ಕುಣಿತ ಭಜನೆಗೆ ಕರೆದುಕೊಂಡು ಬಂದು ನೀವು ಸಹಕರಿಸುತ್ತಾ ಇದ್ದೀರಾ. ನಿಮಗೂ ತುಂಬ ಧನ್ಯವಾದಗಳು.
ಹಲೋ ಈತ್ ಬರ್ತು ಒಂಜಿ ಮಹತ್ವರ ಭಜನೆ ತಂಡ ಮಂತ್ರ ಪುಷ್ಪಕ್ಕ ಬುಕ್ಕ ತಂಡದ ಸದಸ್ಯರು ಪೂರ ಒಂಜಿ ನಮ್ಮ ಇನಿತ ಕಾರ್ಯಕ್ರಮದ ರೂವಾರಿ ಲೋಹಿತ್ ಬಂಗೇರ ಅಂಬೇರ್ನ ಒಂಜಿ ಎಲ್ಲಿಯ ಪುಟ್ಟ ಕಾಣಿಕೆಯನ್ನು ಸ್ವೀಕಾರ ಮಾಡ್ಬೋಡು. ನಾನಾತ್ ನಮ್ಮ ಉಲ್ಲಾಕ್ಲು ದೇವಸ್ಥಾನದ ಈ ಕ್ಷೇತ್ರ ಮಂತ್ರ ಕುಣಿತ ಭಜನೆ ನಾನಾತ್ ಬೆಲೆಗಾಡು ನಾನಾತ್ ನಿಗ್ಲಿಗೆ ದೇವರನ್ನ ಶಕ್ತಿ ಸಿಕ್ಕಾಡು ನಾನಾತ್ ಭಜನೆ ಮಾಡ್ಕೊಂಡು ಶಕ್ತಿ ತಿಕ್ಕಾಡು ಮಾಡ್ಕೊಂಡು ಕೆಲವೊಂದು ಇತ್ತ ಲೋಹಿತ್ ಬಂಗೇರ ಬುಕ್ಕ ತಂಡ ಸದಸ್ಯರಾಗಲಿ ಎಲ್ಲಿಯ ಸ್ಮರಣೆಗೋರದು ನಮ್ಮ ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ದ ಮಾಜಿ ಅಧ್ಯಕ್ಷ ಉಗ್ರ ಕಿರಣ್ ಬುಕ್ಕ ರೋಷನ್ ಮೇರು ಸ್ಮರಣಿಕೆಲ ಸಾಲ ಗೌರವ ಸಡಗರಲ್ಲ. ವಾಲಿಬಾಲ್ ಪಂದ್ಯಾಕೂಟಡ್ ಪ್ರಥಮ ಸ್ಥಾನ ಪಡೆಯೊಂದಂಚಿನ ತಂಡದಾಗ್ಲಿಗೆ ಡಿಜೆದ ವ್ಯವಸ್ಥೆ ಬೋರ್ಡ್ ಒಂದಲ್ಲ ಇತ್ತಂಡ ಡಿಜೆದಾಗ್ಲಿಡ ರಿಕ್ವೆಸ್ಟ್ ಮಲ್ಪೊಲಿ ಖುಷಿಟ್ ನಲ್ತದು ಕುಪ್ಪಳಿಸೋಲಿ ಈ ಬರ್ಸಗ್ ಕೆಸರ್ಗ್ ಜತ್ತದು ನಲಿಪುಣಂಚಿನ ಅವಕಾಶ ಏಪಲ ತೆಕ್ಕುಜಿ ಅಂಚಿನ ಅವಕಾಶ ಇತ್ತೆ ಒಂಜಿ 5 ನಿಮಿಷಗೋಸ್ಕರ ಕಮಿಟಿದಾಗಲಿ ಮಲ್ತು ಕೋರ್ವೇರಿ. ಅಂಚನೆ ನೆಗಲಿಗೆ ನಮ್ಮ ಬಾಲಯ ತಿಂಗಳಾಡಿ ಬುಕ್ಕ ಉಲ್ಲಂಘದ ಪೂರ ಸದಸ್ಯರ ಬರೋದು ನಮ್ಮ ಊರಿಗೆ ಸ್ವಾಗತ ಬಂದದ್ದು ಇತ್ತ ಭಜನಾ ಕಾರ್ಯಕ್ರಮ ಮರಾಠಿ ಸಂಘ ಪುತ್ತೂರು ಅಂಚನೆ ವಾಲಿಬಾಲ್ ಪ್ರಥಮ ಬಹುಮಾನ ಪಡೆದ ನಮ್ಮ ಜಯಪ್ರಸಾದ್ ಸ್ಪಾನ್ಸರ್ ಟೀಮ್ ಅಂಚನೆ ದ್ವಿತೀಯ ಬಹುಮಾನ ಪಡೆದ ಕಾನೂರು ಟೀಮ್ದ ಸದಸ್ಯರಿಗೆ ನಮ್ಮ ಬಾಲಯ ತಂಡ ಬುಕ್ಕ ಉಲ್ಲಂಘದ ಸರ್ವ ಸದಸ್ಯರ ಬರೋದು ಆರ್ಥಿಕ ಸ್ವಾಗತ ಅಭಿನಂದನೆ ಕೋರುವುದಿಲ್ಲ. ವಾಲಿಬಾಲ್ ಪಂದ್ಯಾಕೂಟದಲ್ಲಿ ವಿಜೇತಶಾಲಿಯಂತಹ ತಂಡದ ಸರ್ವ ಸದಸ್ಯರು ವೇದಿಕೆಯತ್ತ ನಿಧಾನವಾಗಿ ಧಾವಿಸಬೇಕು. ನಿಜವಾಗಿಯೂ ಮೆಚ್ಚಲೇಬೇಕಾದಂತಹ ವಿಷಯ. ಪುತ್ತೂರಿನಿಂದ ಪಾಲ್ತಾಡಿವರೆಗೆ ಬಂದು ತಮ್ಮ ಕುಣಿತ ಭಜನೆಯ ಒಂದು ಏನು ಕುಣಿತ ಭಜನೆ ಇದೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ನಿಜವಾಗಿಯೂ ಎಲ್ಲರೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಬೇಕು ಪುತ್ತೂರು ತಂಡದ ಸರ್ವ ಸದಸ್ಯರಿಗೂ ಕೂಡ. ಸರ್ ಎಲ್ಲರಿಗೂ ಅಭಿನಂದನೆಗಳು. ಇಷ್ಟೊತ್ತು ನಮ್ಮ ಈ ಸಮಯದಲ್ಲೂ ನಮ್ಮೊಟ್ಟಿಗೆ ಸಹಕರಿಸಿದ ಚೂರು ಒಂದಡೆ ಇರು ಪಾತ್ಯರು ಈ ಪೆದ ಗ್ಯಾಲರಿಗೆ ದಾಲಾಕೇನೊಂದಿಚ್ಚಿ ಬರ್ಸದರ ಬಸ ಒಂದು ಚೂರು ಕಮ್ಮಿ ಆವಡೆ
ವಾಲಿಬಾಲ್ ಫೈನಲ್ ಹಣಾಹಣಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಎಲ್ಲ ಆಟಗಾರರು ವೇದಿಕೆಯಿಂದ ಧಾವಿಸಿ ಬರಬೇಕು. ನಿಮಗೋಸ್ಕರ ಪದಕಗಳು ಕಾಯುತ್ತಿವೆ.
करेंगी और काल है
Thank you.